ಕರೆಂಟ್ ಅಫೇರ್ಸ್ನಲ್ಲಿ ಇವತ್ತಿನ ವಿಶೇಷ ಏನು ಅಂತಂದರೆ ವೀಕ್ಷಕರೇ, ನಾಳೆ ನಮ್ಮ ಛಾಯಾಚಿತ್ರ ಸ್ನೇಹಿತರೆಲ್ಲರೂ ಕೂಡ ಸೇರಿಕೊಂಡು ಬಂದ್ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಾಳೆ ಫೋಟೋಗ್ರಫಿ ನಿಷೇಧ ಆಗಿರ್ತದೆ. ಯಾವ ಸ್ಟುಡಿಯೋಗಳು ಕೂಡ ನಾಳೆ ಓಪನ್ ಇರೋದಿಲ್ಲ. ಮತ್ತು ಯಾರು ಕೂಡ ನಿಮಗೆ ಬೇಕು ದಮ್ಮಯ್ಯ ಅಂತಂದ್ರೂ ಕೂಡ ನಾಳೆ ಫೋಟೋ ತೆಗೆಯೋದಕ್ಕೆ ಯಾರು ಫೋಟೋಗ್ರಾಫರ್ಸ್ ಫ್ರೆಂಡ್ಸ್ಗಳು ಬರೋದಿಲ್ಲ, ಪ್ರೊಫೆಷ್ನಲ್ಸ್ ಬರೋದಿಲ್ಲ. ದ್ಯಾಟ್ ಇಸ್ ದ ನ್ಯೂಸ್. ಈ ಹೊತ್ತಿನಲ್ಲಿ ಜುಲೈ 2ನೇ ತಾರೀಕಿಗೆ ಕರ್ನಾಟಕ ರಾಜ್ಯದಾದ್ಯಂತ ಫೋಟೋಗ್ರಫಿ ಬಂದ್. ಈ ನಿಟ್ಟಿನಲ್ಲಿ ಅದರ ಮುಂಚಿತವಾಗಿ ನಾವು ಇದ್ರ ಬಗ್ಗೆ ಮಾತನಾಡಬೇಕು. ಏನು ಫೋಟೋಗ್ರಾಫರ್ ಸ್ನೇಹಿತರುಗಳದ್ದು ಸರ್ಕಾರದ ಮುಂದೆ ಇರುವಂಥ ಬೇಡಿಕೆಗಳೆಲ್ಲ ಏನು, ಯಾಕೆ ಇವರು ಬಂದ್ ಮಾಡ್ತಾ ಇದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿ ಹೇಗೆ ಇದನ್ನು ಮುಂದೆ ಹೋಗಬೇಕು ಅಂತಿದ್ದಾರೆ, ಇದೆಲ್ಲದ್ರ ಬಗ್ಗೆ ವಿಸ್ತೃತವಾಗಿ ಮಾತನಾಡಬೇಕು. ನಮ್ಮ ಜೊತೆ ಇಬ್ಬರು ಗೆಸ್ಟ್ಗಳು ಈ ಹೊತ್ತಿನಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ. ಆನ್ ಟು ಮೈ ಎಕ್ಸ್ಟ್ರೀಮ್ ರೈಟ್ ಕ್ರೀಮ್ ಕಲರ್ ಶರ್ಟ್ ಅಲ್ಲಿ ಇದ್ದಾರೆ ಶ್ರೀಧರ್ ಶೆಟ್ಟಿಗಾರ್ ಅವರು SKP ಅಂತಂದ್ರೆ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ. ಮತ್ತು ಆನ್ ಟು ಮೈ ಇಮಿಡಿಯೇಟ್ ರೈಟ್ ಶ್ರೀ ಆಶ್ರಮ್ ಮೋಹನ್ ಸರ್ ಅವರು ಇದ್ದಾರೆ. ಅವರು KP ಅಂತಂದ್ರೆ ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಒನ್ ಆಫ್ ದ ನಿರ್ದೇಶಕರು, ಡೈರೆಕ್ಟರ್ ಮತ್ತು SKP ಮೆಂಬರ್ ಕೂಡ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಮೊದಲು ಶೆಟ್ಟಿಗಾರ್ ಅವರಲ್ಲಿ ಬರ್ತೇನೆ. SKP ಕೇಂದ್ರ ಸಮಿತಿ ಉಪಾಧ್ಯಕ್ಷರಾಗಿದ್ದಾರೆ. ಸರ್, ನಾಳೆ ಬಂದಿನ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳ್ಬಿಡಿ ಸರ್. ನೀವು ಬಂದಂದ್ರೆ ಈ ನನ್ನ ಛಾಯಾಗ್ರಹಣ ಲೈಫಲ್ಲಿ ನಾವು ಈ ಫೋಟೋಗ್ರಾಫರ್ಸ್ ಒಂದು ಒಟ್ಟಾಗಿ ಬಂದ್ ಮಾಡುವಂಥದ್ದು ಫಸ್ಟ್ ಇದು. ಇದರ ಮೊದಲು ನಾವು ಮಾಡ್ಲಿಲ್ಲ ಇದುವರೆಗೆ. ಎಷ್ಟು ವರ್ಷ ಆಯ್ತು ಸರ್ ನಿಮ್ದು ಫೀಲ್ಡ್? ನಂದು 16 ವರ್ಷ ಆಯ್ತು. ಮಿಡ್ಲಲ್ಲಿ ಬಿಟ್ಟಿದ್ದೆ, ಪುನಃ 2 ವರ್ಷ ಹಿಂದೆ ಇದ್ದೆ. ಒಟ್ಟು 16 ವರ್ಷ ಆಯ್ತು ಈ ಫೀಲ್ಡ್ ಅಲ್ಲಿ. ನಮ್ಮ ಲೆಕ್ಕದಲ್ಲಿ ನಾವು ಇಷ್ಟು ಒಗ್ಗಟ್ಟಾಗುವುದು ನಮ್ಗೆ ಫಸ್ಟ್ ಅಂತ ಕಾಣ್ತದೆ. ಅಂದ್ರೆ ಇದರ ಹಿಂದೆ ಬಹಳಷ್ಟು ಕತೆ ಇದೆ. ನಾವು ಪ್ರತಿ ಒಂದು ಸಮಾರಂಭ ಮಾಡುವಾಗ ಕೂಡ ನಮ್ಮ 14 ವಲಯಗಳಲ್ಲಿ ಕೂಡ ಸಮಾರಂಭ ಮಾಡುವಾಗ ಕೂಡ ಪ್ರತಿ ನಮ್ಮ ಸಚಿವರು ಬರ್ತಾರೆ, ಶಾಸಕರು ಬರ್ತಾರೆ, ಇವರಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ. ಇದು ಬೇಡಿಕೆಯನ್ನು ಕೊಡ್ತಾ ಇದ್ದೇವೆ. ಯಾವುದು ಆಗ್ತಾ ಇಲ್ಲ, ಖಾಲಿ ಆಶ್ವಾಸನೆ ಮಾತ್ರ ನಮ್ಗೆ ಸಿಕ್ಕಿರುವಂತದ್ದು. ಅನಂತರ ನಾವು ಅಧಿಕಾರಿಗಳಿಗೆ ಏನು ಕೊಟ್ಟಿದ್ದೇವೆ, ಈ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಐಡಿಗೆ ಒಂದು ನೋಡಿದ್ರೆ ರಾತ್ರಿ ಹೊತ್ತು ನಾವು ಮೆಹಂದಿ ಮುಗಿಸಿ ಬರುವಾಗ ನಮ್ಮ ಐಡಿಗೆ ಎಲ್ಲ ಸ್ವಲ್ಪ ನೀವು ನೋಡಿ ನಮ್ಮನ್ನು ಬಿಟ್ಟು ಬಿಡಿ ಅಂತ ಹೇಳಿದಾಗ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಅಧಿಕಾರಿಗಳು ಯಾವ ಕುಲ ನಾವು ಇದು ಮಾಡಲಿಲ್ಲ. ಅದರಿಂದ ನಮ್ಗೆ ಸರ್ಕಾರಕ್ಕೆ ಒಂದು ನಾವು ಮನವಿ ಸಲ್ಲಿಸಬೇಕು ಎನ್ನುವ ದೃಷ್ಟಿಯಲ್ಲಿ ನಾವು KPA ಕೊಟ್ಟಂತ ಇದು ಕರೆ, ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. SKP ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 3,500 ಮಿಕ್ಕಿ ಛಾಯಾಗ್ರಾಹಕರಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ. ಫೈನ್. ಹಾಗಾದ್ರೆ ಇದು ಮೂಲತಃ KPA ಮೂಲತಃ KPA ಇಂದ ನಾವು ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ ಅಷ್ಟೇ. ರೈಟ್. ಓಕೆ, ಸಂಪೂರ್ಣ ಬೆಂಬಲ. ಹಾಗಾದ್ರೆ KP ಅವ್ರು ಕೊಟ್ಟಿರೋದ್ರಿಂದ ನಾನು ಆಸ್ಟ್ರೋ ಸರ್ಗೆ ಈ ಪ್ರಶ್ನೆ ಕೇಳಬೇಕು. ಅವ್ರು ಒನ್ ಆಫ್ ದ ನಿರ್ದೇಶಕರು. ಸರ್, ಏನು ಯಾಕೆ ಅಲ್ಲ, ನೀವು ಇತ್ತೀಚಿನ ದಿನಗಳಲ್ಲಿ ಈ ಬದಲಾವಣೆಗಳನ್ನ ಗಮನಿಸ್ತಾ ಇದ್ವಿ. ಫೋಟೋಗ್ರಫಿಯನ್ನು ನಾವು ಒಂದು ಹಂತಕ್ಕೆ ವಿ ಕಾಲ್ ಇಟ್ ಆಸ್ ಎ ವಿಜುವಲ್ ಹಿಸ್ಟೋರಿಯನ್ಸ್. ಅಂದ್ರೆ ನಾವು ದೃಶ್ಯ ಇತಿಹಾಸಕಾರರು ಅಂತ ಹೇಳ್ಬಿಟ್ಟು. ಕರೆಕ್ಟ್. ಮದುವೆ ಉಪನಯನ ಫೋಟೋಗ್ರಫಿ ಮಾಡ್ತೇವೆ, ದಟ್ಸ್ ಒನ್ ಪಾರ್ಟ್. ಅದ್ರ ಜೊತೆಗೆ ನಮಗೆ ಬದ್ಧತೆಗಳಿದೆ, ನಮ್ಮ ಕರ್ತವ್ಯಗಳಿದೆ. ನಾವು ಇತರರ ಹಾಗೆ ಒಂದು ಹಂತಕ್ಕೆ ಕಾರ್ಮಿಕರೇ ಹೌದು. ಆದರೆ ಅವರಿಗೆ ಸಮಾಜದ ನೀತಿ ನೋಡಿ ಸಂತುಷ್ಟಿ, ಅವರಿಗೊಂದು ನೀತಿ, ನಮಗೊಂದು ರೀತಿ. ಅವರಂದ್ರೆ ಸಮಾಜದಲ್ಲಿ ಅನೇಕ ರೀತಿಯ ಇದೆ. ಈಗ ಮಡಿವಾಳ ಸಮಾಜ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಅಥವಾ ಈ ಟೇಲರ್ಸ್ ಅಸೋಸಿಯೇಷನ್ ಇರ್ಬೋದು. ಈ ಕಾರ್ಮಿಕ ಸಂಘಟನೆಗಳಿಗೆ ಎಲ್ಲರಿಗೂ ಸಹ ಸರ್ಕಾರ ಇವ್ರು ಎದ್ದು ನಿಂತಾಗ ಮುಂದೆ ಬಂದು ಅವರಿಗೆ ಸಹಾಯಕ್ಕೆ ಮುಂದೆ ಬರ್ತದೆ. ಕರೆಕ್ಟ್. ಆದ್ರೆ ಈ ಫೋಟೋಗ್ರಾಫರ್ನ ಕತೆ ಕಣ್ಣೀರು ಕೇಳೋರು ಯಾರೂ ಇಲ್ಲ. ಈಗ ನಿಮ್ಮ ಎದುರಿಗೆ ನಾವು ಬಂದು ನಿಂತಾಗ ನಿಮಗೆ ಅನಿಸ್ಬೋದು ಅವ್ರಿಗೇನು ಇವ್ರಿಗೇನು ಅಂತ ಹೇಳ್ಬಿಟ್ಟು. ನಾವು ಕೋರ್ಗೆ ಹೋಗ್ಬೇಕು, ಫೋಟೋಗ್ರಾಫರ್ಸ್ನ ಕೋರ್ಗೆ ಹೋಗ್ಬೇಕು. ಅವರ ಸಮಸ್ಯೆ ಏನು, ನ್ಯಾಯಬದ್ಧವಾದ ಬೇಡಿಕೆ. ಅವರೇನು ಹೆಚ್ಚು ಕೇಳ್ತಾ ಇಲ್ಲ. ನೋಡಿ, ಇವತ್ತು ರಾಷ್ಟ್ರದಾದ್ಯಂತ ನಿಮಗೊಂದು ಗುರುತು ಪತ್ರ ಅಂತ ಕೊಡ್ತಾರೆ. ನಿಮಗೆ ಆಧಾರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಅಥವಾ ನಿಮ್ಮ ವೋಟರ್ ಐಡಿ ಇರ್ಬೋದು, ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಮತ್ತೆ ನಿಮ್ಮ ಆಸ್ತಿ ವಿಲೇವಾರಿ ಮಾಡಿದ್ರೆ ಅದರಲ್ಲಿ ಸಹ ನಿಮ್ಮ ಫೋಟೋ ತೆಗಿತಾರೆ. ಆ ಫೋಟೋಗಳನ್ನ ನೀವು ನೋಡಿದ್ರೆ ಒಂಚೂರು ಕಳ್ಳನ್ ತರ ಇರ್ತದೆ ಸರ್. ನಾನು ಹೇಳ್ಬಾರ್ದು ಆ ಕೆಲಸನ, ಬಟ್ ಅಷ್ಟು ಅದು ಗುರುತು ಪತ್ರ ಅಂತ ಹೇಳೋದಕ್ಕೆ ಗುರುತಿಲ್ಲದವರು ಪತ್ರವೇ ಆಗಿ ಹೋಗಿದೆ. ಇದರಿಂದ ಏನಾಯ್ತು ಪ್ರಶ್ನೆ ನನಗೆ ಒಂದು ಟೆಕ್ನಿಕಲಿ ನಾನು ನಿಮ್ಮನ್ನ ಮತ್ತೆ ಮಾತಾಡ್ತೇನೆ ಅದ್ರ ಬಗ್ಗೆ, ಎಲ್ಲಿ ತಪ್ಪಾಗ್ತದೆ ಅಂತೇಳಿ. ಫಸ್ಟ್ ಆಫ್ ಆಲ್, ನೀವು ಯಾರನ್ನ ಹೊಡೆದ್ರಿ, ಇದನ್ನ ಮಾಡ್ಲಿಕ್ಕೆ ಹೋಗಿ ಯಾರನ್ನ ಹೊಡೆದ್ರಿ? ಪಾಪ ಒಂದು 2 ಕಾಸು ಸಂಪಾದನೆ ಮಾಡೋ ಫೋಟೋಗ್ರಾಫರ್ನ ಹೊಡೆದ್ರಲ್ಲ ಆಲ್ ಓವರ್ ಇಂಡಿಯಾದಲ್ಲಿ. ಈಗ ಶಾಲೆಗಳಲ್ಲಿ ಈಗ ಆಲ್ರೆಡಿ ಅದು ಸ್ಕೀಮ್ ಪುನಃ ಬರ್ತಾ ಇದೆ ನೋಡಿ. ಎಷ್ಟು ಹೊಡಿತಾ ಇದ್ದಾರೆ ಅಂದ್ರೆ, ಶಾಲೆಯಲ್ಲಿ ಮುಂಚೆ ಐಡೆಂಟಿ ಕಾರ್ಡಿಗಾದ್ರೂ ನಮ್ಮ ಫೋಟೋಗ್ರಾಫರ್ಗೆ ಒಂದು ಅವಕಾಶ ಕೊಡ್ತಾ ಇತ್ತು. ಈಗ ಶಾಲೆಗಳಲ್ಲೂ ಸಹ ವೆಬ್ ಕ್ಯಾಮ್ ಹಾಕಿ ಫೋಟೋ ತೆಗೆದು ಅವರೇ ಕೊಡ್ತಾ ಇದ್ದಾರೆ. ಅಂದ್ರೆ ಗುರುತು ಸಿಗಲಾರದಂತಹ ಗುರುತು ಪತ್ರ. ಹಾಗಾದ್ರೆ ನೀವು ಒಂದು ಶಾಶ್ವತ ದಾಖಲೆ, ನೀವು ನಿಮ್ಮ ಪಾಸ್ಪೋರ್ಟ್ ಆಗಲಿ
ನಿಮ್ಮ ಐಡೆಂಟಿ ಕಾರ್ಡ್ ಆಗಲಿ ಅದು ಶಾಶ್ವತ ದಾಖಲೆ. ಹಾಗಿರ್ಬೇಕಾದ್ರೆ ನಿಮ್ಮ ಫೋಟೋವನ್ನು ಕಳಪೆ ಫೋಟೋವನ್ನು ನಿಮಗೆ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ನೀವು ಬೇಕಾದ್ರೆ ರೇಷನ್ ಕಾರ್ಡಿನ ಫೋಟೋ ತಗೊಂಡೋಗಿ ನಿಮ್ಗೆ ಏರ್ಪೋರ್ಟಲ್ಲಿ ನಿಮಗೆ ಒಳಗೆ ಬಿಟ್ಟರೆ ನಾನು ಕೇಳಿದ್ ಕೊಡ್ತೇನೆ. ನೋ, ಹಿ ವೋಂಟ್ ಅಲೋ ಯು. ಅದು ಅನ್ಲೆಸ್ ಅದರ್ವೈಸ್ ಅವನು ನಿಮ್ಮ ಮುಖವನ್ನು ಕರೆಕ್ಟ್ ನೋಡದೆ ಕೊಡ್ಲಿಕ್ಕಾಗಲ್ಲ. ದೆನ್ ವಾಟ್ ಈಸ್ ದ ಇಂಟೆನ್ಷನ್? ನಮ್ಮದು ಫಸ್ಟ್ ಬೇಡಿಕೆನೇ ಅದು. ಫಸ್ಟ್ ಆಫ್ ಆಲ್ ಇಡೀ ರಾಷ್ಟ್ರವ್ಯಾಪಿ ನಾನು ಇವತ್ತು KPA ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮಾಡ್ತಾ ಇರೋದು ನಾವು ರಾಜ್ಯಕ್ಕೆ ಸೀಮಿತ ಮಾಡಿದ್ದೇವೆ. ಆದರೆ ಇಟ್ಸ್ ಅ ಮೆಸೇಜ್ ಟು ಎಂಟೈರ್ ಇಂಡಿಯಾ ದಟ್ ಇನ್ನು ಮೇಲೆ ಐಡೆಂಟಿ ಕಾರ್ಡ್ ಫೋಟೋಸ್ ತೆಗಿಬೇಕಾದ್ರೆ ಅದಕ್ಕೆ ನಿಯಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ನಿಯಮ ಮತ್ತು ಶಾಸ್ತ್ರ ಅನ್ನೋದಿದೆ, ಹಾಗೆ ಫೋಟೋಸ್ ತೆಗಿಬೇಕು. ಯಾಕಂದ್ರೆ ವಿಶ್ವದ ಎಲ್ಲಾ ಕಡೆ ಒಂದು ನೀತಿ ಅನುಸರಿಸಿದ್ರೆ ನಾವು ಮಾತ್ರ ಯಾಕೆ ಹೀಗೆ ಅನುಸರಿಸಬೇಕು? ವಿಶ್ವದ ಯಾವ್ದಾದ್ರು ಐಡೆಂಟಿ ಕಾರ್ಡ್ ತೆಗೆದು ನೋಡಿ, ಎಷ್ಟು ಚೆನ್ನಾಗಿರ್ತದೆ ಫೋಟೋಗಳು, ಎಷ್ಟು ಕರೆಕ್ಟ್ ಆಗಿರ್ತದೆ. ಆದ್ರೆ ಇಲ್ಲಿ ಏನಂದ್ರೆ ನೋಡಿ, ಬ್ಯಾಕ್ ಗ್ರೌಂಡ್ ಅಂತ ಗೊತ್ತಿಲ್ಲ, ಫೋರ್ ಗ್ರೌಂಡ್ ಅಂತ ಗೊತ್ತಿಲ್ಲ, ಯಾವ ಲೆನ್ಸ್ ಅಂತ ಗೊತ್ತಿಲ್ಲ, ಯಾವ ಲೈಟಿಂಗ್ ಅಂತ ಗೊತ್ತಿಲ್ಲ, ಒಟ್ರಾಶೆ ಫೋಟೋ ತೆಗೆಯೋದು, ಅದನ್ನ ಅಂಟಿಸಿಬಿಡುದು. ಏನ್ ಅರ್ಥ ಇದೆ ಇದು? ಹಾಗಾದ್ರೆ ನೀವು ಹೇಳೋದು ಈ ಎಲ್ಲದಕ್ಕೂ ಕೂಡ ಇದು ಸರ್ಕಾರದ ಎಲ್ಲ ಇದು ದಾಖಲೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಪ್ರೊಫೆಷನಲ್ ಪ್ರೋ ಕಡೆಯಿಂದ ಫೋಟೋ ತೆಗಿಸ್ಬೇಕು, ಕರೆಕ್ಟಾ ಸರ್? ಖಂಡಿತ. ಪ್ರೊಫೆಷನಲ್, ಈಗ ನಾನು ಕೇಳಬೇಕು ಶ್ರೀಧರ್ ಶೆಟ್ಟಿಗಾರಿಗೆ, ಪ್ರೊಫೆಷನಲ್ ಅಂತಂದ್ರೆ ಯಾರು ಅಂತ ಪ್ರಶ್ನೆ ಬರ್ತದೆ. ಈಗ ಅಮೇಚರ್ಸ್ಗಳು ಬಂದಿದ್ದಾರೆ, ಅಮೇಚರ್ಸ್ಗಳು ದೇ ಆರ್ ಆಲ್ಸೋ ಲೈಕ್ ಕೈಂಡ್ ಆಫ್ ಪ್ರೊಫೆಷನಲ್ಸ್ ಓನ್ಲಿ, ಚೆನ್ನಾಗಿ ಫೋಟೋ ತೆಗಿತಾರೆ ಫೇಸ್ಬುಕ್ ಅಲ್ಲಿ ನಾವು ನೋಡ್ತೇವೆ. ಸೊ ಯಾರು ಪ್ರೊಫೆಷನಲ್ಸ್ ಹಾಗಾದ್ರೆ? ಪ್ರೊಫೆಷನಲ್ ಅಂದ್ರೆ ಅವನಿಗೆ ಬೇರೆ ವೃತ್ತಿ ಇರುವುದಿಲ್ಲ, ಅವನಿಗೆ ಮುಖ್ಯ ಛಾಯಾಗ್ರಹಣ. ಅದೇ ಛಾಯಾಗ್ರಹಣ ಮುಖ್ಯ. ಅಂದ್ರೆ ಬೇರೆ ಅಮೆಚೂರ್ಸ್ಗಳಿಗೆಲ್ಲ ಅದು ಹವ್ಯಾಸ ಮಾತ್ರ, ಅದರಲ್ಲಿ ಹವ್ಯಾಸದಲ್ಲಿ ಹಣ ಮಾಡುವಂತದ್ದು. ನಾವು ನಮ್ಗೆ ವೃತ್ತಿ ಅದೇ ಛಾಯಾಗ್ರಹಣ ಬಿಟ್ಟು ಬೇರೆ ವೃತ್ತಿ ಇರುವುದಿಲ್ಲ, ಅದನ್ನೇ ನಾವು ಅದಕ್ಕೆ ಪ್ರೊಫೆಷನಲ್ಸ್ ಅಂತ ಹೇಳ್ತೇವೆ. ಕರೆಕ್ಟ್. ಓಕೆ ಓಕೆ ಸರ್ 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 ಸೇಮ್ ಕ್ವಶನ್. ನೋಡಿ, ಅವ್ರು ಹೇಳಿದ ಶ್ರೀಧರ್ ಶೆಟ್ಟಿಗಾರ್ ಮಾತಿಗೆ ನನ್ನ ಇದಿದೆ. ಬಟ್ ನಾವು ಪ್ರೊಫೆಷನಲ್ಸ್ ಅಂತ ಹೇಳ್ಬೇಕಾದ್ರೆ ವಿ ಕಾಲ್ ಇಟ್ ಆಸ್ ವೃತ್ತಿಪರರು. ವೃತ್ತಿಪರರು ಯಾರು? ಅವನಿಗೆ ಬೇರೆ ಯಾವ ವೃತ್ತಿಯೂ ಇಲ್ಲ, ಆದ್ರೆ ಅದ್ರ ಜೊತೆಗೆ ಅವನ ನೈಪುಣ್ಯತೆ ಸಾಧಿಸಿದ್ದಾನೆ. ಕರೆಕ್ಟ್. ನೋಡಿ, ಅವನಿಗೆ ವೃತ್ತಿ ಎಲ್ಲದ್ರಿಂದ ಅವ್ನು ಪ್ರೊಫೆಷನಲ್ ಆಗೋದಿಲ್ಲ. ಪ್ರೊಫೆಷನಲಿಸಮ್ ಎಲ್ಲಿ ಬರ್ತದೆ ಅಂದ್ರೆ ಹಿ ಶುಡ್ ಬಿ ಸ್ಕಿಲ್ಡ್ ಇನ್ ಮೇಕಿಂಗ್ ಫೋಟೋಗ್ರಫಿ. ಸೊ ಆ ಒಂದು ಟೆಕ್ನಿಕ್ ಗೊತ್ತಿರೋದ್ರಿಂದ ಅವ ಫೋಟೋಗ್ರಾಫರ್ ಆಗ್ತಾನೆ. ಫೋಟೋಗ್ರಾಫರ್ ಆಗಿ ಅವನ ವೃತ್ತಿ ಜೀವನವನ್ನು ನಡೆಸಲಿಕ್ಕೆ ಹೋಗ್ತಾನೆ. ಅವನ ಜೊತೆಗೆ ಇಡೀ ಕುಟುಂಬ ಬದುಕ್ತದೆ. ನಿಮ್ಗೆ ಗೊತ್ತಿರ್ಬೋದು ಅವಿನಾಶ್, ಇವತ್ತು ಕರ್ನಾಟಕದಲ್ಲಿ 3 ಲಕ್ಷ ಫೋಟೋಗ್ರಾಫರ್ಸ್ ಇದ್ದಾರೆ. 6.5 ಕೋಟಿ ಜನಸಂಖ್ಯೆಯಲ್ಲಿ 3 ಲಕ್ಷ ಫೋಟೋಗ್ರಾಫರ್ಸ್ ಇದ್ದಾರೆ. ಅಂದ್ರೆ ಎಲ್ಲ ಪ್ರೊಫೆಷನಲ್ಸ್ 3 ಲಕ್ಷ ಕುಟುಂಬಗಳು ಬದುಕ್ತಾ ಇದೆ ಅಲ್ವಾ? ಸೊ ನಾವು ನಮಗೆ ನಗರ ಪ್ರದೇಶದಲ್ಲಿರೋರಿಗೆ ಈ ನೋವು ಖಂಡಿತ ಗೊತ್ತಾಗ್ತಾ ಇಲ್ಲ. ಗ್ರಾಮಾಂತರ ಪ್ರದೇಶಕ್ಕೆ ನೀವು ಹೋಗ್ಬೇಕು. ನಾನು KPA ಪ್ರೋಗ್ರಾಮ್ಗೆ ನಾನು ರಾಜ್ಯಾಂತ ಸುತ್ತಾಡಿದ್ದೇನೆ. ನಿಜವಾಗಿಯೂ ಅವನಿಗೆ ಆ ಒಂದು ಹೊತ್ತಿನ ಗಂಜಿಗೋಸ್ಕರ ಅವ ಸ್ಟುಡಿಯೋವನ್ನೇ ಕಾಯ್ಕೊಂಡಿರ್ಬೇಕು. ಸ್ಟುಡಿಯೋದಲ್ಲಿ ಒಂದು 4 ಪಾಸ್ಪೋರ್ಟ್ ಸೈಜ್ ಫೋಟೋ ಬಂದ್ರೆ ಅವನು ಬರ್ತಾನೆ. ಯಾಕಂದ್ರೆ ಎಲ್ಲರೂ ತಿಳ್ಕೊಳ್ತಾರೆ ಅವ್ನು ಮದುವೆ ಬರ್ತದೆ ಅಂತ ಹೇಳ್ಬಿಟ್ಟು. ವರ್ಷದಲ್ಲಿ ಎಷ್ಟು ಮದುವೆ ಬರುತ್ತೆ ಹೇಳಿ? ಹಾರ್ಡ್ಲಿ ಹಿ ವಿಲ್ ಗೆಟ್ ಒಂದು 30 ಆರ್ಡರ್ಸ್. 30 ಆರ್ಡರ್ಸ್ ದಟ್ಟು ಏನು ಆ ಊರಲ್ಲಿ ನಡಿಬೇಕು. ಅವನ 30 ಜನ ಫೋಟೋಗ್ರಾಫರ್ಸು ಇದ್ದಾರೆ, ಅವನಿಗೆ ಒಂದು ಸಿಗ್ತದೆ ಅಷ್ಟೇ. ಸಿ, ಇದು ಲಾಜಿಕ್. ಇದು ಯಾರು ಥಿಂಕ್ ಮಾಡ್ತಾ ಇಲ್ಲ. ಅವ್ರಿಗೇನು ಮದುವೆ ಅಂದ್ರೆ 30,000 1 ಲಕ್ಷ ಚಾರ್ಜ್ ಮಾಡ್ತಾರೆ. ಎಲ್ಲಿ ಹೋಗ್ತದೆ? ಸೊ ಅದ್ರ ಬಗ್ಗೆ ಸಹ ನಮ್ಮ ಕಂಪನಿ ಮತ್ತು ಕಳಕಳಿ ಬೇಕು ಖಂಡಿತ. ಸರ್ ನೀವೇನಾದ್ರು ಹೇಳ್ತೀರಾ? ಮತ್ತೆ ನೆಕ್ಸ್ಟ್ ನಿಮ್ಮ ಬೇಡಿಕೆಗಳು ಏನೆಲ್ಲ ಇದೆ ಅಂತ ನೋಡೋಣ. ಬೇಡಿಕೆ ಅಂದ್ರೆ ಈಗ ನಾವು KPA ಇಂದ ಬೇಡಿಕೆ ಬಂದಿರುವಂತದ್ದು. ಕರೆಕ್ಟ್. ನಾವು ಅದೇ ನಮ್ಗೆ ಮುಖ್ಯವಾಗಿ ID ಕಾರ್ಡಿಗೆ ಒಂದು ಮಹತ್ವ ಬೇಕು. ನಮ್ಮ ID ಕಾರ್ಡ್ಗೆ ಮುಖ್ಯವಾಗಿ ಮಹತ್ವ ಬೇಕು, ಅದನ್ನ ನಾವು ಕೇಳ್ತಾ ಇದ್ದೇವೆ. ಮತ್ತೆ ಛಾಯಾಗ್ರಹಣ ಅಂದ್ರೆ ಈಗ ನಮ್ಮ ಈಶ್ವರಯ್ಯವರು ಹೇಳಿದಾಗೆ ಫೋಟೋಗ್ರಾಫರ್ಸ್ ಎಲ್ಲ ಫೋಟೋಗ್ರಾಫರ್ಸ್ ಅಲ್ಲ, ಸ್ನ್ಯಾಪ್ ಶೂಟರ್ಸ್ ಅಂತ ಹೇಳ್ತಾರೆ. ಫೋಟೋಗ್ರಾಫರ್ಸ್ ಅಂದ್ರೆ ಅವ ಒಂದು ಕಲಾತ್ಮಕವಾಗಿ ಚಿತ್ರ ತೆಗೆಯುವ ಫೋಟೋಗ್ರಾಫರ್ಸ್ ಆಗ್ತಾನೆ. ಕರೆಕ್ಟ್. ಆದ್ರಿಂದ ನಾವು ಆ ಒಂದು ಕ್ಯಾಮರಾ ಕೂಡ ನಮಗೆ ಉತ್ತಮ ರೀತಿಯಾದ ಕ್ಯಾಮರಾ ಬೇಕು, ಅಷ್ಟು ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡಬೇಕು. ಕರೆಕ್ಟ್. ಆಗ ನಾವು ವೃತ್ತಿಪರರಾಗ್ತೇವೆ. ನಾವು ಅದನ್ನೇ ವೃತ್ತಿ, ಬೇರೆ ನಮ್ಗೆ ವೃತ್ತಿ ಇಲ್ಲ. ಅಂದ್ರೆ ಕ್ಯಾಮರಾಗಳು ಈಗ ಲಕ್ಷಾಂತರ ರೂಪಾಯಿ ಕೊಟ್ಟು ಹೊಸ ಲೆನ್ಸ್ ತಗೊಂಡಿರ್ತೀರಾ, ಹೊಸ ಕ್ಯಾಮ್ರಾ. ಈಗ ದೊಡ್ಡ ದೊಡ್ಡ ಕ್ಯಾಮ್ರಾಗಳು ಬೇಕು, ಲಕ್ಷಾಂತರ ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀರಿ, ಅದು ಆ ಲೋನ್ ತೀರಿಸಬೇಕು. ಅದೇ ಲೋನ್ ಅಂದ್ರೆ ಅದಕ್ಕೆ ಈಗ ನಾವು ನಮ್ಮ ಎಲೆಕ್ಟ್ರಾನಿಕ್ಸ್ ಈಗ ಮುಂದೆ ಹೋದಾಗೆ ನಾವು ಸ್ವಲ್ಪ ಆದ್ರೂ ಅದರಿಂದ ಓಡಬೇಕಾಗ್ತದೆ. ಕರೆಕ್ಟ್. ಓಡದಿದ್ರೆ ನಮ್ಗೆ ಆರ್ಡರ್ ಸಿಗುವಂತದ್ದಿಲ್ಲ. ಈಗಿನ ಜನರೇಷನ್ ಅಂದ್ರೆ ಅದು ಫೋಟೋಗ್ರಫಿ ಈ ರೀತಿ ಇರಬೇಕು. ಈಗ ಕ್ಯಾಂಡಿಡ್ ಫೋಟೋಗ್ರಫಿ ಅಂತ ಬಂದಿದೆ, ಅವರಿಗೆ ಗೊತ್ತಾಗ ನಾವು ತೆಗೆಯುವಂತ ಫೋಟೋಗ್ರಫಿಗಳು. ಕರೆಕ್ಟ್. ಅದೇ ಲೈಕ್ ಮಾಡುವವರು. ಈಗ ಫೋಟೋಗ್ರಫಿ ಕರೆದು ಫೋಟೋಗ್ರಫಿ ಮಾಡುವಂತದ್ದು ಕಡಿಮೆ. ಅದೇ ಅಂತ ಅಂದ್ರೆ ಒಂದು ಫಂಕ್ಷನ್ಗೆ ಹೋಗುವ 3-4 ಜನ ಹೋಗ್ಬೇಕಾಗ್ತದೆ. ಆ 4 ಜನರಿಗೆ ಆರ್ಡರ್ ಸಿಕ್ಕಿದವ ಅವನಿಗೆ ಸಂಬಳ ಕೊಡ್ಬೇಕು. ರೈಟ್. ಆಗ ನಮ್ಗೆ ಬಿಲ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದು ಕೂಡ ಕಷ್ಟವೇ. ಕರೆಕ್ಟ್. ಅದರಿಂದ ಛಾಯಾಗ್ರಾಹಕನೇ ಮತ್ತೆ ನಮಗೆ ಮುಖ್ಯವಾಗಿರುವಂಥದ್ದು ಜನರು ಹೆಚ್ಚಾಗಿ
ಸಪೋರ್ಟ್ ಮಾಡುವುದಿಲ್ಲ ಅದಕ್ಕೆ. ಅವರು ಹೊರಡುವುದೇ ಮನೆಯಿಂದ ಲೇಟ್ ಆಗ್ತದೆ, ಅಲ್ಲಿ ನಮ್ಮ ಹಾಲಿಗೆ ಹೋದಾಗ ಲೇಟ್ ಆಗ್ತದೆ, ಎಲ್ಲ ಫೋಟೋಗ್ರಾಫರ್ ಮೇಲೆ ಆಗ್ತಾರೆ. ಫೋಟೋಗ್ರಾಫರ್ಸ್ ಲೇಟ್ ಮಾಡುವಂಥದ್ದು. ನಾವು ಅವರ ಮನೆಗೆ 8 ಗಂಟೆ ಹೇಳಿದ್ರೆ ನಾವು 7:45 7:15 ಅಲ್ಲಿ ಇರ್ತೇವೆ. ಅಂದ್ರೆ ನಾವು ಟೈಮ್ ಅನ್ನ ನಾವು ಕವರ್ ಮಾಡ್ಕೊಂಡು ಹೋಗ್ತೇವೆ. ಅಲ್ಲಿ ಹೋದಾಗ ಅವರು 9 ಗಂಟೆ ಹೊರಡ್ತಾರೆ ಅಂತ ಹೇಳಿದ್ರು ಕೂಡ ಅವ್ರು ಹೊರಡೋದು 10 ಗಂಟೆ ಹೊರಡ್ತಾರೆ. ಆಗ ಟೈಮ್ ಯಾರು ಮಿಸ್ ಮಾಡುವಂಥದ್ದು. ರೈಟ್. ಓಕೆ ಶೆಟ್ಟಿಗಾರ್ ಅವರೇ, ಓಕೆ ಅಷ್ಟು ಸರ್. ಈಗ ಫೋಟೋಗ್ರಾಫರ್ಸ್ ಅವರ ನಾಳೆ ಬಂಧನ ಸಲುವಾಗಿ ಇರುವಂಥ ಸರ್ಕಾರದ ಮುಂದೆ ಅವರು ಇಡಬೇಕು ಅಂತ ಇರಾದೆ ಪಟ್ಟಿರುವಂತಹ ಕೆಲವು ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ವೀಕ್ಷಕರೇ, ಇದನ್ನು ನೀವು ಗಮನಿಸಬೇಕು. ಬರಲಿ ಒಂದೊಂದಾಗಿ ಬರಲಿ, ತೋರಿಸಿ ಏನೇನು ಬೇಡಿಕೆಗಳಿದೆ ಛಾಯಾಗ್ರಾಹಕ ಸ್ನೇಹಿತರದ್ದು ಅಂತ. ನಮ್ಮ ಸ್ಟುಡಿಯೋಗಳಲ್ಲಿ ತೆಗೆಯುವಂಥ ಪಾಸ್ಪೋರ್ಟ್ ಚಿತ್ರಗಳನ್ನೇ ಎಲ್ಲ ಸರ್ಕಾರಿ ಅವಶ್ಯಕತೆಗಳಿಗೆ ಉಪಯೋಗಿಸಬೇಕು, ಸ್ವಂತ ಉದ್ಯೋಗಿಗಳಾಗಿರುವ ಸ್ಟುಡಿಯೋಗಳನ್ನು ಉಳಿಸಿ ಬೆಳೆಸಬೇಕು ಅಂತ. ಓಕೆ ರೈಟ್. ಇದನ್ನು ಮತ್ತೆ ಇನ್ನೊಮ್ಮೆ ನೀವು ಗಮನಿಸಬೇಕು ವೀಕ್ಷಕರೇ, ನಮ್ಮ ಸ್ಟುಡಿಯೋಗಳಲ್ಲಿ ತೆಗೆಯುವಂಥ ಪಾಸ್ಪೋರ್ಟ್ ಚಿತ್ರಗಳನ್ನೇ ಎಲ್ಲ ಸರ್ಕಾರಿ ಅವಶ್ಯಕತೆಗಳಿಗೆ ಉಪಯೋಗಿಸಬೇಕು, ಸ್ವಂತ ಉದ್ಯೋಗಿಗಳಾಗಿರುವ ಸ್ಟುಡಿಯೋಗಳನ್ನು ಉಳಿಸಿ ಬೆಳೆಸಬೇಕು. ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್, ಬ್ಯಾಕ್ ಆನ್ ಸ್ಕ್ರೀನ್. ಸರ್, ಮುಂಚಿನಷ್ಟು ಈಗ ಸ್ಟುಡಿಯೋಗಳು ಕಾಣಿಸ್ತಾ ಇಲ್ಲ. ಖಂಡಿತ ನಿಮ್ಗೆ ಅನಿಸ್ತಾ ಇದೆ, ನಾನು ಅವಾಗಲೇ ಹೇಳಿದೆ. ಸೊ ಸ್ಟುಡಿಯೋಗಳು ಕಾಣಿಸೋದಿಲ್ಲ ಅಂದರೆ ಇದೇ ಉದ್ದೇಶಕ್ಕೆ. ಒಂದು ಫೋಟೋಗ್ರಾಫರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದೊಂದು ಒಳ್ಳೆಯ ಬೆಳವಣಿಗೆ. ಹೌದು, ಸ್ಪರ್ಧೆಯು ಚೆನ್ನಾಗಿದೆ, ಒಳ್ಳೊಳ್ಳೆ ಫೋನ್ಸ್ಗಳು ಬಂದಿದೆ, ಇಲ್ಲೇ ತೆಗೆದು ನೀವು ಚಂದ ಎಡೋ ಫೋಟೋಶಾಪ್ ಮಾಡಬಹುದು. ಆದರೆ ಇದೇ ಮೊನ್ನೆ ಒಂದು ವೃತ್ತಪತ್ರಿಕೆಯಲ್ಲಿ ಹೀಗೆ ಒಂದು ಕಮೆಂಟ್ ಬಂತು, ಇನ್ನು ನೀವು ಸ್ಟುಡಿಯೋಕ್ಕೆ ಹೋಗಬೇಡಿ, ಮೊಬೈಲ್ ಕ್ಯಾಮರಾದಲ್ಲಿ ಫೋಟೋ ತೆಗೆದು ನೀವು ನಿಮ್ಮ ಪಾಸ್ಪೋರ್ಟ್ ಫೋಟೋವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ. ನೋಡಿ, ಇದು ಶುದ್ಧ ತಪ್ಪದಂತ ಒಂದು ಅನುವಾದ. ಯಾಕೆ ಶುದ್ಧ ತಪ್ಪು ಅಂತ ಹೇಳ್ತೇನೆ ಅಂದರೆ, ಒಂದು ಪಾಸ್ಪೋರ್ಟ್ ವೀಸಾ ಫೋಟೋಕ್ಕೆ ಮುಖ ಇಂತಿಷ್ಟೇ ಸೆಂಟಿಮೀಟರ್ ಇರಬೇಕು, ಶೋಲ್ಡರ್ ಇಂತಿಷ್ಟೇ ಸೆಂಟಿಮೀಟರ್ ಇರಬೇಕಂತ ಹೇಳ್ಬಿಟ್ಟು ಕಾನೂನಲ್ಲಿ ಈ ಒಂದು ಇದರಲ್ಲಿ ಹೇಳ್ತಾರೆ, ನಿಯಮಗಳಲ್ಲಿ ಹೇಳ್ತಾರೆ. ಓಕೆ. ಸೊ ಬ್ಯಾಕ್ ಗ್ರೌಂಡ್ ಶುಡ್ ಬಿ ವೈಟ್ ಅಂತ ಹೇಳ್ತಾರೆ. ಕೆಲವು ಜಪಾನ್ ವೀಸಾಗಳಿಗೆ ಬ್ಯಾಕ್ ಗ್ರೌಂಡ್ ಶುಡ್ ಬಿ ರೆಡ್ ಅಂತ ಹೇಳ್ತಾರೆ. ಆಯ್ತಾ? ಇದೆಲ್ಲ ಆದಮೇಲೆ ಪುನಃ ನಮ್ಮಲ್ಲಿ ನೀವು ಹೇಳಿದೆ ಒಂದು ವಿಷಯ ಕೇಳಿದೆ, ಫೋಟೋಶಾಪ್ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನು ಕಲ್ತಿದ್ದೇವೆ, ನಾವು ಅದನ್ನು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತೇವೆ. ಸರಿ, ನಿಮ್ಮಲ್ಲಿ ಇರುವಂತಹ ಲೆನ್ಸಿನ ಸಾಮರ್ಥ್ಯ ಏನು? ಓಕೆ. ಲೆನ್ಸಿನ ಫೋಕಲ್ ಲೆಂತ್ ಯಾವುದು? ವೈಡ್ ಆಂಗಲ್, ಟೆಲಿಯಾ, ಅದರ RGB ಸೆನ್ಸರ, ಏನ್ ಸೆನ್ಸರ್, ಯಾವ ಫೋಟೋ ತೆಗಿತದೆ, ಯಾವ ಕಲರ್ ಅನ್ನು ಒಮಿಟ್ ಮಾಡ್ತದೆ, ಇದು ಯಾವುದರದ್ದು ಗುರುತು ಪರಿಚಯ ಇಲ್ಲ. ನೀವು ಮೊಬೈಲ್ ಫೋಟೋದಲ್ಲಿ ಆಕ್ಚುಲಿ ಒಂದು ಪತ್ರಿಕೆ ಬಂದವರಿಗೆ ನಾನು ಸಂಪಾದಕರಿಗೆ ಬರಿಬೇಕಂತಿದ್ದೇನೆ, ಈ ರೀತಿ ನೀವು ಹೇಳಿ ಪುನಃ ನಮ್ಮ ಫೋಟೋಗ್ರಾಫರ್ಸ್ನ ಹೊಟ್ಟೆ ಮೇಲೆ ಹೊಡಿಬೇಡಿ. ಇದು ತಪ್ಪು. ಯಾಕಂದ್ರೆ ಅವನು ಈಗ ರೋಜ್ಗಾರ್ ಯೋಜನೆಯಲ್ಲಿ ಕ್ಯಾಮ್ರಾಗಳನ್ನ ತಗೊಂಡು ಸ್ಟುಡಿಯೋ ಹಾಕಿಕೊಂಡು ಕಾಲ ಮಾಡ್ತಾ ಇರ್ತಾನೆ. ನೀವು ಮೊಬೈಲ್ ಕ್ಯಾಮ್ರಾದಲ್ಲಿ ತೆಗಿತಾರೆ. ನಂದು ಇನ್ನೊಂದು ಪ್ರಶ್ನೆ ಇದೆ, ಈ ಮೊಬೈಲನ್ನೇ ನೀವು ಫೋಟೋ ಮಾಡೋದಂತಂದ್ರೆ, ನಾನು ಹೆಚ್ಚಿನ ವರ್ಕ್ಶಾಪ್ಗಳಲ್ಲಿ ಹೇಳ್ತೇನೆ, ಈಗ ನೀವು ಮ್ಯಾರೇಜ್, ಉಪನಯನ, ವೆಡ್ಡಿಂಗಲ್ಲಿ ನೀವು ನೋಡ್ತಾ ಇರ್ತೀರಿ, ಏನಾಗ್ತದೆ ಅಂದರೆ ಫೋಟೋಗ್ರಾಫರ್ಸ್ ನಾವು 4 ಜನ ಇದ್ದರೆ 40 ಜನ ಕುಟುಂಬದವರೇ ಇರ್ತಾರೆ. ಕರೆಕ್ಟ್. ಓಕೆ, ನೀವು ಇರಿಯಪ್ಪ, ಎಂಜಾಯ್ ಮಾಡಿ, ನಾನು ಹೇಳ್ತೇನೆ ಅಂತಲ್ಲ. ಸೊ ಕೊನೆಗೆ ಅಲ್ಟಿಮೇಟ್ ನೀವೇನು ಮಾಡಬೇಕು, ನೀವು ಫೋಟೋ ತೆಗಿತೀರಿ. ಕರೆಕ್ಟ್. ಆಮೇಲೆ ಆಲ್ಬಮ್ ನೀವು ಫೋಟೋ ನೋಡಬೇಕಾದ್ರೆ ಅಲ್ಲಿ ಅವಿನಾಶ್ ಕಾಮತ್ ಮೈನಸ್. ಕರೆಕ್ಟ್, ನಾನೇ ಫೋಟೋ ತೆಗಿತಾ ಇರ್ತೀನಿ, ನೀವು ತೆಗಿತಾ ಇರ್ತೀರಿ. ದೆನ್ ಯಾಕೆ? ಸಿ, ಒನ್ಸ್ ಇನ್ ಅ ಲೈಫ್ ಟೈಮ್ ನಿಮಗೆ ಸಿಗೋ ಒಳ್ಳೆ ಕಾರ್ಯಕ್ರಮಗಳಲ್ಲಿ ನೀವು ಇನ್ವಾಲ್ವ್ ಆಗಿ, ನೆಂಟರೆಷ್ಟರು ಮಿತ್ರರು ಬರ್ತಾರಲ್ಲ, ಅವ್ರ ಜೊತೆಗೆ ನಗನಗ್ತಾ ಕಾಲ ಕಳೀರಿ. ಅದು ಬಿಟ್ಕೊಂಡು ನೀವು ಯಾಕೆ ನಿಮ್ಮ ಇದೇ ಕಲಾತ್ಮಕ ಇದನ್ನು ಬೇರೆ ಎಲ್ಲಾದರೂ ತೋರಿಸಿ, ನಾಟ್ ಆಲ್ಮೋಸ್ಟ್ ಇನ್ ಫಂಕ್ಷನ್ಸ್. ಅದು ಇರಿಟೇಟ್ ಆಗ್ತದೆ. ನಿಮ್ಗೆ ಗೊತ್ತಿಲ್ಲ, ಸ್ಟುಡಿಯೋ ಫೋಟೋಗ್ರಾಫರ್ಸ್ಗೆ ನಿಜವಾಗ್ಲೂ ಇರಿಟೇಟ್ ಆಗ್ತದೆ. ದೇ ಕಾಂಟ್ ಕಂಪೋಸ್ ದ ಪಿಕ್ಚರ್. ನಾನು ಅದೇ ನಿಮ್ಗೆ ಹೇಳಿಕೊಟ್ಟಿದ್ದೇನೆ, ಚಿತ್ರ ಅನ್ನೋದು ಹೆಣುವಿಕೆ, ಸ್ನ್ಯಾಪ್ ಶೂಟ್ ಅಲ್ಲ, ಅದು ಫೋಟೋಗ್ರಫಿ. ವಿ ಆರ್ ಲೈಟಿಂಗ್ ವಿತ್ ಅ ಲೈಟ್. ಸೊ ನಾವು ಲೈಟ್ನ ಪೇಂಟ್ ಮೂಲಕ ನಾವು ನಿಮಗೆ ತರ್ತಾ ಇದ್ದೇವೆ, ಅದೊಂದು ಕ್ಯಾನ್ವಸ್. ಇದು ಯಾಕೆ ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ? ಅದು ನಮ್ಮ ಉದ್ದೇಶ ಈಗಿರೋದು. ನಾವು ಅರಿವು ಮೂಡಿಸಬೇಕಾಗಿದೆ ಜನರಿಗೆ. ನಿಮ್ಮ ಮೊಬೈಲ್ ಕ್ಯಾಮರಾದಲ್ಲಿ ಬರುವ ಚಿತ್ರ ನಿಜವಾಗಿಯೂ ಅದು ಕಲಾತ್ಮಕವಾಗಿರುವುದಿಲ್ಲ. ನೀವು ಸೆಲ್ಫಿ ಚಿತ್ರಗಳನ್ನ ಎಷ್ಟು ಬೇಕಾದ್ರೆ ನೀವು ಇವತ್ತು ಫೇಸ್ಬುಕ್ ಅಲ್ಲಿ ನೋಡಿ, ಹೇಗಿರ್ತದೆ, ಮೂಗು ಮುಂದೆ ಬಂದಿರ್ತದೆ, ಗಲ್ಲ ಹಿಂದೆ, ಮುಖ ಇಷ್ಟು ದಪ್ಪ ಇರ್ತದೆ. ಯಾಕೆ ಹಾಗಿರ್ಬೇಕಾದ್ರೆ ಅದಕ್ಕೊಂದು ದೃಷ್ಟಿಕೋನ, ಆಂಗಲ್ ಅಂತಿದೆ, ಒಂದು ಲೆನ್ಸ್ ಅಂತಿದೆ, ಒಂದು ಲೈಟಿಂಗ್ ಅಂತಿದೆ. ಇದು ಯಾವುದು ಗೊತ್ತಿಲ್ಲದೆ ನೀವು ಹೀಗೆ ಹೇಳೋದಂತಂದ್ರೆ ಇದು ಅರ್ಥ ಅಸಂಬದ್ಧ. ನಾನು ಅದೇ ಹೇಳ್ತಾ ಇದ್ದೇನೆ. ಸೊ ಈ ಬೇಡಿಕೆಗಳು ಇವತ್ತೇನು ರಾಜ್ಯವ್ಯಾಪಿ, ನಿಮಗೆ ಗೊತ್ತಿರ್ಬೋದು, ಪ್ರಾಯಶಃ 1.5 ಶತಮಾನದಲ್ಲಿ, ಅಂದ್ರೆ ಫೋಟೋಗ್ರಫಿ ಪರಿಚಯ ಆಗಿ 177 ವರ್ಷ ಆಯ್ತು, 150 ವರ್ಷಗಳಲ್ಲಿ ಇದೇ ಪ್ರಥಮ ಬಾರಿಗೆ ಎಲ್ಲಾ ಫೋಟೋಗ್ರಾಫರ್ಸ್ ಒಗ್ಗಟ್ಟಿನಿಂದ ಮುಂದೆ ಬಂದಿದ್ದಾರೆ. ನಮಗೆ ಆಗುವಂತಹ ಸಮಸ್ಯೆಗಳನ್ನ ದಯವಿಟ್ಟು ನೀವು ನೋಡ್ಕೊಳ್ಳಿ, ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ರೈಟ್, ಓಕೆ, ಫೈನ್. ವೀಕ್ಷಕರೇ, ಒಂದು ಪೀಟಿಗೆ ಹಾಕಿ ಆಯಿತು. ಶೆಟ್ಟಿಗಾರ್ ಅವರೇ, ಒಂದು ಬ್ರೇಕ್ ತಗೊಳ್ಳೋಣ ಸರ್, ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಒಂದು ಪೀಟಿಗೆ ಹಾಕಿ ಆಯಿತು. ಏನು ಅಂತಂದರೆ, ನೋಡಿದ್ರಲ್ಲ, 1-2 ಪಾಯಿಂಟ್ಸ್ಗಳು, ಇನ್ಫ್ಯಾಕ್ಟ್ 3-4 ಪಾಯಿಂಟ್ಸ್ಗಳು ಈ ನಮ್ಮ 15 ಮಿನಿಟ್ಸ್ ಸೆಷನಲ್ಲಿ ಡಿಸ್ಕಸ್ ಆಯಿತು. ಇನ್ನೂ ಉಳಿದಂಥ 10 ಬೇಡಿಕೆಗಳನ್ನು ಫೋಟೋಗ್ರಾಫರ್ ಸ್ನೇಹಿತರು ಏನೆಲ್ಲ ಇಟ್ಟಿದ್ದಾರೆ ಸರ್ಕಾರದ ಮುಂದೆ, ಅದೆಲ್ಲವನ್ನು ನೋಡೋಣ. ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ.
ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾಳೆ ಛಾಯಾಗ್ರಹಣ ಬಂದ್ ಆಗಿರ್ತದೆ. ಯಾರು ಕೂಡ ನಾಳೆ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಯಾರು ಫೋಟೋ ತೆಗೆಯೋದಿಲ್ಲ. ಹಾಗಾಗಿ ನಿಮಗೆ ನಿಮ್ಮ ಮೊಬೈಲೇ ಗತಿ ಅರ್ಜೆಂಟಿಗೆ ನಾಳೆ. ಸೊ ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಶ್ರೀಧರ್ ಶೆಟ್ಟಿಗಾರ್ ಅವರಿದ್ದಾರೆ. SKPAನ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರು ಮತ್ತು ಆಸ್ಟ್ರೋ ಮೋಹನ್ ಅವರು KPAನ ಅಂದರೆ ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಒನ್ ಆಫ್ ದ ಡೈರೆಕ್ಟರ್ಸ್, ಒನ್ ಆಫ್ ದ ನಿರ್ದೇಶಕರು ಮತ್ತು SKPA ಮೆಂಬರ್. ಇಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಫೈನ್, ಕ್ಲಿಯರ್ ಆಗಿ ಅರ್ಥ ಆಯಿತು ನಾಳೆಯ ನಿಮ್ಮ ಹೋರಾಟ, ನಾಳೆಯ ಬಂದ್ ಯಾವ ಕಾರಣಕ್ಕಾಗಿರ್ತದೆ ಅಂತ. ನಾನು ಶೆಟ್ಟಿಗಾರ್ ಅವರಲ್ಲಿ ಈ ಪ್ರಶ್ನೆನ ಕೇಳೋದಕ್ಕಿಂತ ಮುಂಚೆ ನೆಕ್ಸ್ಟ್ ಅವರ ಬೇಡಿಕೆ ಏನಿದೆ ಸರ್ಕಾರದ ಮುಂದೆ ಅಂತ ನೋಡೋಣ ವೀಕ್ಷಕರೇ. ಬರ್ಲಿ ತೋರಿಸಿ. ಛಾಯಾಗ್ರಹಣ ಒಂದು ಕಲೆ, ಈಗಾಗಲೇ ಆಸ್ಟ್ರೋ ಅವರು ಹೇಳಿದಾಗೆ ಅದನ್ನು ಉಳಿಸಿ ಬೆಳೆಸೋದಕ್ಕೆ ಒಂದು ಪ್ರತ್ಯೇಕ ಅಕಾಡೆಮಿ ಆಗಬೇಕು. ರಾಜ್ಯದಲ್ಲಿರುವಂತಹ ನುರಿತ ಛಾಯಾಗ್ರಾಹಕರನ್ನು ಗುರುತಿಸಿ ಸನ್ಮಾನ, ಪ್ರಶಸ್ತಿ, ಪುರಸ್ಕಾರಗಳನ್ನ ನೀಡಬೇಕು ಅನ್ನೋದು ಈ ಇನ್ನೊಂದು ಸರ್ಕಾರದ ಮುಂದೆ ಇರುವಂತಹ ಬೇಡಿಕೆ ಆಗಿದೆ. ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಶೆಟ್ಟಿಗಾರ್ ಅವರೇ, ಈಗ ಈ ಸನ್ಮಾನ ಪುರಸ್ಕಾರ ಎಲ್ಲ ಆಗ್ತಾ ಇಲ್ವಾ? ಸನ್ಮಾನ ಅಂದರೆ ಆ ರಾಜ್ಯ ಮಟ್ಟದಲ್ಲಿ ಆ ಸರ್ಕಾರಕ್ಕೆ ಸಂಬಂಧಪಟ್ಟ ಸನ್ಮಾನಗಳು ಆಗ್ತಾ ಇಲ್ಲ. ಮಾಡುವಂಥ ಸನ್ಮಾನಗಳು ನಾವು ಈಗ ನಮ್ಮ ಪ್ರೆಸ್ನ ಮುಖಾಂತರ ಪ್ರೆಸ್ಸಿಗೆ ಅವರಿಗೆಲ್ಲ ಇದು ಮಾಡ್ತಾ ಇದ್ದಾರೆ. ಅದೇ ಫೋಟೋ ಛಾಯಾಗ್ರಾಹಕರಿಗೆ ಎಲ್ಲಿ ಸನ್ಮಾನಗಳು ಅಂದರೆ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇಲ್ಲ. ಓಕೆ. ಮತ್ತು ಅಕಾಡೆಮಿಯ ಬಗ್ಗೆ ಹೇಳುವುದಾದರೆ, ಅಕಾಡೆಮಿಯನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಬೇಕಂತೇಳಿ ನಮ್ಮ ದಿವಂಗತ US ಆಚಾರ್ಯರು ಈ ಉಡುಪಿಯಲ್ಲಿ SKPA ಜಿಲ್ಲಾ ಮಹಾಸಭೆ ಆಗಿರುವಾಗ ಕಿದಿರು ಹೋಟೆಲ್ ಆಗಿರುವಂಥದ್ದು, ಅಲ್ಲಿ ಅವರೇ ಆ ನಮ್ಮ ಸದಸ್ಯರನ್ನು ನೋಡಿ ಹೇಳಿದ್ದಾರೆ, ಇದು ಅಕಾಡೆಮಿ ಆಗಬೇಕು, ಛಾಯಾಚಿತ್ರದ ಅಕಾಡೆಮಿ ಆಗಬೇಕು. ಅದಕ್ಕೆ ನಾವು ತುಂಬ ಮುಂದುವರೆದಿದ್ದೇವೆ, ತುಂಬ ಕೆಲಸ ಮಾಡಿದ್ದಾರೆ. ಅದರ ಹಿಂದೆ ಅವರು ಕೂಡ ತುಂಬ ಕೆಲಸ ಮಾಡಿದ್ದಾರೆ. ಕೊನೆಗೆ ಆ ಟೈಮಲ್ಲಿ ಅವರು ದುರದೃಷ್ಟವಶಾತ್ ದೈವದೀನರಾಗಿದ್ದರು. ಕರೆಕ್ಟ್. ಆನಂತರ ಅದು ಅಲ್ಲೇ ನಿಂತು ಹೋಯಿತು. ಇಲ್ಲದ್ರೆ ಇದುವರೆಗೆ ಅಕಾಡೆಮಿ ಆಗಿತ್ತಾ ಏನ ಆಗ ಅಲ್ವಾ ಸರ್ ಅವರೇ? ಖಂಡಿತ. ನಾನು ಇದಕ್ಕೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಅಕಾಡೆಮಿ ಯಾಕಬೇಕು? ಫಸ್ಟ್ ಪ್ರಶ್ನೆ ಅದೇ ಪ್ರಶ್ನೆ, ಅಕಾಡೆಮಿ ಯಾಕಬೇಕು? ನೀವು ನೋಡ್ತಾ ಇದ್ದೀರಿ, ಪ್ರತಿಯೊಂದಕ್ಕೂ ಅಕಾಡೆಮಿ ಇದೆ. ಜಾನಪದ ಅಕಾಡೆಮಿ, ಯಕ್ಷಗಾನ ರಂಗಕಲಾ ಅಕಾಡೆಮಿ, ಲಲಿತ ಕಲಾ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ. ಯಾಕಂದ್ರೆ ಫೋಟೋಗ್ರಫಿ ಸಹ ಒಂದು ಶಿಸ್ತುಬದ್ಧವಾಗಿ ಕಲಿಯುವಂತಹ ಒಂದು ಕಲೆ. ಮುಂಚೆ ಈಗ 2-3 ದಶಕಗಳ ಹಿಂದೆ ಇದಕ್ಕೇನು ಅಷ್ಟು ಬೇಡಿಕೆ ಇತ್ತು ನಂಗೆ ಗೊತ್ತಿಲ್ಲ. ಬಟ್ ಈ 3 ದಶಕಗಳಲ್ಲಿ ಫೋಟೋಗ್ರಫಿ ಎಷ್ಟು ಬೆಳೆದು ನಿಂತಿದೆ ಅಂದ್ರೆ, ವಿಜುವಲ್ ಆರ್ಟ್, ದೃಶ್ಯ ಮಾಧ್ಯಮದಲ್ಲಿ ನಾವು ಫಸ್ಟ್ ದೃಶ್ಯವಾಗಿ ಕಾಣ್ತೇವೆ. ಹಾಗಾಗಿ ಇದನ್ನು ಶಿಸ್ತುಬದ್ಧವಾಗಿ ಕಲಿಯುವಂತಹ ಒಂದು ಸಾಮರ್ಥ್ಯ ಈ ಫೋಟೋಗ್ರಫಿಗಿದೆ. ಹಾಗಾಗಿ ಇದರಲ್ಲೂ ನಿಷ್ಣಾತರು, ಅನುಭವರು, ತಂತ್ರಜ್ಞರು ಮತ್ತು ಅನುಭವಿ ಎಲ್ಲರೂ ಸೇರಿದಂತಹ ಒಂದು ಅಕಾಡೆಮಿ ಸ್ಥಾಪನೆ ಆಗಬೇಕು. ಒಬ್ಬ ಫೋಟೋಗ್ರಾಫರ್ನಿಗೆ ಈಗ ಅನಲಾಗ್ ಕ್ಯಾಮರಾ ಅಂದರೆ, ನಾನು ನಿಮ್ಗೆ ಹೇಳ್ತೇನೆ, 3 ದಶಕಗಳ ಹಿಂದೆ ನಿಮಗೆ ಬ್ಲ್ಯಾಕ್ ಅಂಡ್ ವೈಟ್ ಅಥವಾ ಕಲರ್ನ ನೆಗೆಟಿವ್ ಫಿಲ್ಮ್ ಅಲ್ಲಿ ಮಾಡ್ತಾ ಇದ್ದಾರೆ. ಅವಾಗ ಅದು ಕೆಮಿಸ್ಟ್ರಿ. ಈಗ ಹೋಗಿ ಮಿಸ್ಟ್ರಿ ಆಗಿದೆ. ಅದಕ್ಕೆ ಏನಾಗಿದೆ ಅಂದ್ರೆ ಈಗ ಎಲೆಕ್ಟ್ರಾನಿಕ್ಸ್ ಸೇರ್ಕೊಂಡಿದೆ. ಅಂದ್ರೆ ಈ ಕ್ಯಾಮರಾ ಈಸ್ ಈಕ್ವಲ್ ಟು ಒಂದು ಕಂಪ್ಯೂಟರ್. ಹಾಗಾಗಿ ನಾನು ಎಲ್ಲರಿಗೂ ಹೇಳುವುದು ಅಷ್ಟೇ, ಒಬ್ಬ ಡಿಜಿಟಲ್ ಕ್ಯಾಮರಾವನ್ನು ಅವನು ಆಪರೇಟ್ ಮಾಡ್ತಾನೆ ಅಂದ್ರೆ ಹಿ ಈಸ್ ಈಕ್ವಲ್ ಟು ಎ ಇಂಜಿನಿಯರ್, ಎಲೆಕ್ಟ್ರಾನಿಕ್ ಇಂಜಿನಿಯರ್. ಯಾಕಂದ್ರೆ ಅದರಲ್ಲಿ ಅಷ್ಟು ಸೆಟ್ಟಿಂಗ್ಸ್ ಇದೆ. ಹಾಗಿರ್ಬೇಕಾದ್ರೆ ಅವನಿಗೆ ಜ್ಞಾನ ಬೇಕು, ಅದ್ರ ಬಗ್ಗೆ ಶಿಕ್ಷಣ ಬೇಕು. ಇದನ್ನ ಶಿಕ್ಷಣ ಮತ್ತು ಜ್ಞಾನ ಕೊಡುವ ಕೆಲಸ ಎಲ್ಲಿಂದ ಆಗ್ಬೇಕು? ಅಕಾಡೆಮಿಯಿಂದಲೇ ಆಗ್ಬೇಕು. ಈಗ ನಾವೇನು ಹೊಸದಾಗಿ ಕೇಳ್ತಾ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ನಾವು ಹೊಸದಾಗಿ ಕೇಳ್ತಾ ಇಲ್ಲ. ಈ ಬೇರೆ ಕಡೆಯಲ್ಲಿ ಇದೆ, ಆಂಧ್ರದಲ್ಲಿದೆ, ಕೇರಳದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ನಮ್ಮಲ್ಲಿಲ್ಲ. ಅಂದ್ರೆ ಒಂಥರ ಒಂದು ತಾತ್ಸಾರ ಮನೋಭಾವ. ಅಂದ್ರೆ ಫೋಟೋಗ್ರಾಫರ್ಸ್ ಅಂದ್ರೆ ಟೇಕನ್ ಆಸ್ ಎ ಗ್ರಾಂಟೆಡ್ ಅಷ್ಟೇ. ಕೆಲವರು ಮೊನ್ನೆ ನಂಗೆ ಹೇಳ್ತಾ ಇದ್ರು, ನೀವು ಬೇಡಿಕೆ ಮಾಡೋದು ಇದು ಸರಿಯಲ್ಲ, ನೀವು ಡಿಮಾಂಡ್ ಮಾಡಬಾರ್ದು, ನೀವು ಅದಕ್ಕಿಂತ ಮೇಲೆ ನಿಂತು ತೋರಿಸ್ಬೇಕು. ಹೌದು ಸ್ವಾಮಿ, ನಾವು ಮೇಲೆ ಬಂದು ನಿಂತು ತೋರಿಸ್ತೇವೆ. ಹಾಗಿದ್ರೆ ಉಳಿದ ಇಷ್ಟು ಅಸಂಘಟಿತ ಕಾರ್ಮಿಕ ವಲಯಗಳಿದ್ದಾರಲ್ಲ, ಇವರಿಗೆಲ್ಲ ನೀವು ಪುಷ್ಟಿ ಕೊಡ್ತಾ ಇದ್ದೀರಲ್ಲ, ಏನು ಸವಲತ್ತು ಬೇಕು ಅದು ಕೊಡ್ತಾ ಇದ್ದೀರಿ, ಅವರಿಗೆ ಬಡ್ಡಿ ಕಡಿಮೆ ಕೊಡ್ತೀರಿ, ಯಾಕೆ ಕೊಡಬಾರ್ದು? ನಾವು ವಿಜುವಲ್ ಹಿಸ್ಟೋರಿಯನ್ಸ್. ಇವತ್ತು ನಿಮಗೆ ವಿಧಾನಸೌಧ ಹೇಗಿತ್ತು, ಕೆಂಗಲ್ ಹನುಮಂತರಾಯ ಕಟ್ಟಬೇಕಾದ್ರೆ ವಿಧಾನಸೌಧ ಹೇಗಿತ್ತು ಅಂತ ಫೋಟೋ ನೋಡ್ಬೇಕು. ಅದು ಸ್ನ್ಯಾಪ್ ಶೂಟ್ ಅಲ್ಲ. ನಾನು ನಿಮಗೆ ಇನ್ನೊಮ್ಮೆ ಹೇಳ್ತೇನೆ, ಅದು ಸ್ನ್ಯಾಪ್ ಶೂಟ್ ಅಲ್ಲ, ಒಬ್ಬ ಕಲಾತ್ಮಕವಾಗಿ ರಸಗ್ರಹಣ ಮಾಡಿದಂತ ಚಿತ್ರ ಅದು. ಹಾಗಿರ್ಬೇಕಾದ್ರೆ ಇಂತಹ ವಿಜುವಲ್ ಹಿಸ್ಟೋರಿಯನ್ಸ್ಗೆ ಯಾವುದೇ ಸರ್ಕಾರ ಒಂದು ಗೌರವ ಕೊಡ್ಬೇಕಲ್ಲ, ಮಾನ್ಯತೆ ಕೊಡ್ಬೇಕಲ್ವಾ? ಆಲ್ ರೈಟ್, ಎಸ್, ಖಂಡಿತ. ಎಲ್ಲ ಒಂದು ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆರ್ಗನೈಸ್ ಮಾಡಿ, ನಾಳೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಒಳ್ಳೆ ಕಾರ್ಯಕ್ರಮ ಆರ್ಗನೈಸ್ ಮಾಡಿ, ಎಲ್ಲ ಅಪ್ ಟು ಡೇಟ್ ಆರ್ಗನೈಸ್ ಆಗಿದೆ, ಎಲ್ಲ ಆಗಿದೆ. ಇನ್ನೇನು ಕಾರ್ಯಕ್ರಮ ಶುರು 2 ನಿಮಿಷದಲ್ಲಿ, ಆವಾಗ ನೆನಪಾಗಿದೆ ಫೋಟೋಗ್ರಾಫರ್ಗೆ ಹೇಳಲೇ ಇಲ್ಲ ಅಂತ, ಮುಗೀತ್ ಕತೆ ಅಲ್ಲ. ಈಗಾದ್ರೂ ಒಂದು ಮೊಬೈಲ್ ಬಂದು ಅಲ್ಲ, ಅಟ್ಲೀಸ್ಟ್ ಲೀಸ್ಟ್ ಶೆಟ್ಟಿಗಾರ್ ಅವರೇ ಏನ್ ನೆನಪಾಯ್ತಲ್ಲ, ಲಾಸ್ಟ್ ಒಂದು ಮೊಬೈಲ್ ಹ್ಯಾಂಡಲ್ಲ ಉಂಡತ್ತ, ನಾಲ್ ಐಫೋನ್ ಇತ್ತು ಒಂದು 2 ಫೋಟೋ ತೆಪ್ಪೊಲಿ ಅಂತ ಹಾಗಾಗಿದೆ ಬಿಟ್ರೆ, ಬಟ್ ವಿಚ್ ಇಸ್ ನಾಟ್ ವರ್ತ್ ಅಲ್ಲ. ಎನಿವೆ, ನೆಕ್ಸ್ಟ್ 2 ಬೇಡಿಕೆಗಳು, ಮುಂದಿನ 2 ಬೇಡಿಕೆಗಳನ್ನ ನೋಡೋಣ. ಬ್ಯಾಕ್ ಟು ಬ್ಯಾಕ್ 2 ಬೇಡಿಕೆಗಳನ್ನ ತೋರಿಸಿ ಪ್ಲೀಸ್, ಏನಿದೆ ಅಂತ ನೋಡುವ, ತೋರಿಸಿ ಬರ್ಲಿ. ಎಸ್, ಹಿಯರ್ ವಿ ಗೋ. ಪ್ರತಿ ಜಿಲ್ಲೆಗಳಲ್ಲಿ ನಡೆಯುವಂತಹ ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಜಿಲ್ಲಾ ಉತ್ಸವಗಳ ಛಾಯಾಗ್ರಹಣದ ಜವಾಬ್ದಾರಿಯನ್ನ ಆಯಾ ಜಿಲ್ಲೆಯ ವೃತ್ತಿಪರ ಛಾಯಾಗ್ರಾಹಕರಿಗೆ ಕೊಡಬೇಕು, ಬೇರೆ ಯಾವುದೇ ಗುತ್ತಿಗೆದಾರರಿಗೆ ಕೊಡಬಾರದು ಅನ್ನೋದು ಮುಂದಿನದ್ದು.
ಬೇಡಿಕೆ ಆಗಿರ್ತದೆ. ಆಯಾ ಜಿಲ್ಲೆಗಳ ವೃತ್ತಿಪರ ಛಾಯಾಗ್ರಾಹಕರಿಗೆ ಕೊಡ್ಬೇಕು. ಓಕೆ ಫೈನ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಬೇಡಿಕೆ ಏನಿದೆ ತೋರಿಸಿ ಬರ್ಲಿ. ಇದು ನೋಡಿ, ಪ್ರತಿ ಚುನಾವಣೆಗಳಲ್ಲಿ ಬೇಕಾಗುವಂತಹ ವಿಡಿಯೋ ಚಿತ್ರೀಕರಣಕ್ಕೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ವಿಡಿಯೋ ಚಿತ್ರೀಕರಣಕ್ಕೆ ಆಯಾ ಜಿಲ್ಲೆಯ ವೃತ್ತಿಪರ ವಿಡಿಯೋಗ್ರಾಫರ್ಗಳೇ ಇರಬೇಕು ಅನ್ನೋದು ಮುಂದಿನದ್ದು. ಎಸ್, ಇದಕ್ಕೆ ಶೆಟ್ಟಿಗಾರ್ ಅವರು ಹೇಳಿ, ಪ್ರತಿ ಚುನಾವಣೆಯಲ್ಲಿ ಮಧ್ಯವರ್ತಿಗಳು ಅಂತಂದ್ರೆ ಹೇಗೆ, ಅದು ಗೊತ್ತಾಗಿಲ್ಲ. ಅದಂದ್ರೆ ಮಧ್ಯವರ್ತಿಗಳಂದ್ರೆ ಅದಕ್ಕೆ ಒಬ್ರು ಯಾರು ವಹಿಸ್ಕೊಳ್ತಾರೆ, ನಾವು ಇಷ್ಟು ನಿಮ್ಗೆ ವಿಡಿಯೋಗ್ರಾಫರ್ ಮಾಡಿ ಕೊಡ್ತೇವೆ ಇದೆ, ಅವ್ರೊಂದು 25 ಇಟ್ಕೊಂಡು ಹೌದು, ಕೊನೆಗೆ ಸಿಕ್ಕದಾಗ ಅವ್ರು ಯಾರು, ಅವ್ರು ಫೋಟೋಗ್ರಾಫರ್ ಅಲ್ಲ, ಅವರು ಪ್ರೊಫೆಷನಲ್ ಅಷ್ಟೇ ಅಲ್ಲ ಅಲ್ಲ. ಓಕೆ, ಎಸ್, ಸಿಕ್ಕದಾಗ ಕೊನೆಗೆ ನಮ್ಗೆಲ್ಲ ಒಂದು ಲಿಸ್ಟ್ ಬರ್ತದೆ. ಎಲ್ಲ ಸ್ಟುಡಿಯೋಗಳಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕಳಿಸ್ತಾರೆ, ಇಂಥ ಇವರು ಬರ್ತಾ ನಿಮ್ಗೆ ವಿಡಿಯೋ ಮಾಡ್ಲಿಕ್ಕೆ ನೀವು ಬರ್ಬೇಕು ಅಂತೇಳಿ. ಸಿಕ್ಕದಾಗ ಆರ್ಡರ್ ಅದು ನೀವು ಮಾಡ್ಲೇಬೇಕು. ನಾವು ಫಂಕ್ಷನ್ ವಹಿಸ್ಕೊಂಡ್ರೆ ಆ ದಿವಸ ನಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗ್ತದ? ಆದ್ರೂ ಕೂಡ ನಾವು ಇದುವರೆಗೆ ನಾವು ಸಹಕಾರ ಕೊಟ್ಟಿದ್ದೇವೆ, ಇಲ್ಲ ಅಂತ ಹೇಳುದಿಲ್ಲ, ಪ್ರತಿಯೊಂದಕ್ಕೆ ಹೋಗಿ ಸಹಕಾರವನ್ನು ಕೊಟ್ಟಿದ್ದೇವೆ ನಾವು. ಅಂದ್ರೆ ನಮ್ಗೆ ಜನ ಮಾತ್ರ ಕೊಡ್ಬೇಕು, ಅಂದ್ರೆ ನಮ್ಗೆ ಲೀಸ್ಟ್ ತಗೊಳ್ತಾರೆ. ನಮ್ಮ SKP ಅದು ಈಗ ಉಡುಪಿ ಇದ್ದಾದ್ರೆ ಉಡುಪಿಯಲ್ಲಿ ಲೀಸ್ಟ್ ತಗೊಳ್ತಾರೆ, ನಮ್ಗೆ ಕಳಿಸಿ ಅಂತ ಹೇಳಿದ್ರೆ ಎಲ್ಲ ಒಬ್ಬರಿಗೆ ಲೈನಲ್ಲಿ ಫೋನ್ ಬರ್ತದೆ. ಈಗ ನಾನು ಫೋಟೋಗ್ರಫಿ ಮಾಡುವಾಗ, ನಾನು ವಿಡಿಯೋಗ್ರಫಿ ಮಾಡೋದಿಲ್ಲ, ಫೋಟೋಗ್ರಫಿ ಮಾಡುವಾಗ ಆಗ ನಮ್ಗೆ ಫೋನ್, ನಾನು ಎಲ್ಲಿಂದ ವಿಡಿಯೋ ಮಾಡಿಕೊಡುದು, ನಾನು ಹೇಳ್ಬೇಕು ನನ್ನ ಹತ್ರ ಆಗುದಿಲ್ಲ ಅಂತೇಳಿ. ಓಕೆ ರೈಟ್. ಅಷ್ಟೋ ಸರ್, ಈಗ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಜಿಲ್ಲಾ ಉತ್ಸವಗಳ ತುಂಬಾ ಇರ್ತದೆ, ಸರ್ಕಾರಿ ಕಾರ್ಯಕ್ರಮಗಳು ತುಂಬಾ ಇರ್ತದೆ, ಜಿಲ್ಲಾ ಉತ್ಸವಗಳು ಅವ್ರವ್ರಿಗೆ ಪ್ರೊಫೆಷನಲ್ಸ್ಗೆ ಕೊಡ್ಬೇಕು. ಹೌದು, ಅಂದ್ರೆ ಏನಾಗ್ತಾ ಇದೆ, ನಾನು ಗಮನಿಸಿದ ಪ್ರಕಾರ ಒಬ್ಬ ಸಂಸ್ಥೆ, ಈಗ ಆರೋಗ್ಯ ಇಲಾಖೆ ಅಂತ ಇಟ್ಕೊಳ್ಳಿ, ಅಲ್ಲಿ ಯಾರು ಉದ್ಯೋಗಿ ಅವನ ಹತ್ರ ಒಂದು ಕ್ಯಾಮ್ರಾ ಉಂಟು, ಕರೆಕ್ಟ್, ಅವರು ಫೋಟೋ ತೆಗೆದು ಬಿಡ್ತಾರೆ. ಹೌದು, ನಾನು ಫೋಟೋ ತೆಗೆದಕ್ಕೆ ನಮ್ಗೆ ತೊಂದರೆ ಅಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಹಿ ವಿಲ್ ಕ್ಲೇಮ್ ಆಸ್ ಎ ಪ್ರೊಫೆಷನಲ್ ರೇಟ್, ಆದಾಯದಲ್ಲಿ ಅವನು ಡಬಲ್ ಸಂಪಾದನೆ ಮಾಡ್ಕೊಂಡು. ಅಷ್ಟು ಸರ್, ಒಂದೇ ನಿಮಿಷ. ಈಗ ಬೆಂಗಳೂರಿಂದ ಶಶಿಧರ್ ಅವರು ಮಾತನಾಡ್ತಾರೆ. ಶಶಿಧರ್ ಅವರು KPA ಅಧ್ಯಕ್ಷರು. ಓಕೆ. ಸೊ ನಮಸ್ಕಾರ ಶಶಿಧರ್ ಅವರೇ. ನಮಸ್ತೆ ಶಶಿಧರ್ ಅವರೇ. ಈಗ ಸ್ಪಂದನ ಟಿವಿಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀರಿ. ಹಲೋ, ಕೇಳಿಸ್ತಿದೆಯಲ್ಲ? ಓಕೆ, ಈಗ ನಮ್ಮ ಜೊತೆ ನಿಮ್ಮ ಒನ್ ಆಫ್ ದ ಡೈರೆಕ್ಟರ್ ಆಸ್ಟ್ರೋ ಮೋಹನ್ ಅವರಿದ್ದಾರೆ ಇಲ್ಲಿ, ಜೊತೆಗೆ ಶ್ರೀಧರ್ ಶೆಟ್ಟಿಗಾರ್ ಅಂತ ಅವ್ರ ಕೇಂದ್ರ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಇಬ್ರು ಮಾತನಾಡ್ತಾ ಇದ್ರು ನಿಮ್ಮ ಬೇಡಿಕೆಗಳ ಬಗ್ಗೆ. ಈಗ ಬೆಂಗಳೂರಲ್ಲಿ ಹೇಗೆ ರೆಸ್ಪಾನ್ಸ್ ಸಿಗ್ಬೋದು ನಿಮ್ಮೆಲ್ಲ ಸ್ನೇಹಿತರದ್ದು, ಬಾಂಧವರದ್ದು ಅಂತ? ಬೆಂಗಳೂರಲ್ಲಿ ಎಲ್ಲಾ ತರಹದ ಎಲ್ಲಾ ಕಡೆಯಿಂದನೂ ನಮ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ, ಯಾಕೆಂದ್ರೆ ಇವತ್ತು ಛಾಯಾಗ್ರಾಹಕರೆಲ್ಲರೂ ಅವರ ಸಮಸ್ಯೆಗಳ ಬಗ್ಗೆ ಪ್ರಥಮ ಬಾರಿಗೆ ಒಂದು ಆರ್ಗನೈಸೇಷನ್ ತಗೊಂತಾ ಇದೆಯಲ್ಲ ಅನ್ನೋದು ಎಲ್ಲರ ತಲೆಯೊಳಗೂ ಬಂದಿದೆ. ಅಂದ್ರೆ ಇದುವರೆಗೂ ನಮ್ಮ ಛಾಯಾಗ್ರಾಹಕರು ಅಸಂಘಟಿತರು, ಸಂಘಟನೆ ಸರಿಯಾಗಿ ಆಗಿರ್ಲಿಲ್ಲ. ಆಗಿದ್ರು ಸಹ ಅವರ ಕೆಲವು ಸಮಸ್ಯೆಗಳಿಗೆ, ಅಂದ್ರೆ ಯಾವಾಗ ಹಿಂದೆ ಇದ್ದಿದ್ದ ಸಮಸ್ಯೆಗಳು ಹೆಚ್ಚಾಗಿ ಅಂದ್ರೆ ಒಂದು ಅವೈಲಬಿಲಿಟಿ ಆಫ್ ಫಿಲ್ಮ್ ರೋಲ್ಸ್, ಪೇಪರ್ ಆತರ ಇತ್ತು, ಎಲ್ಲ ಇಂಪೋರ್ಟ್ ಮಾಡಿಸ್ತಾ ಇದ್ರು. ಆದ್ರೆ ಈಗ ನಮ್ಮ ವೃತ್ತಿಗೆ ಬೇಕಾದಷ್ಟು ಜನ ಬಂದು ಸೇರ್ಕೊಂಡು ಹೊಸದಾಗಿ ಇಲ್ಲಿ ನಮ್ಮದೇ ಬೇಕಾದಷ್ಟು ಸಮಸ್ಯೆಗಳಾಗಿದೆ. ಇತ್ತೀಚೆಗೆ ನಮ್ಮ ಇದು ಸರ್ಕಾರ ಕೂಡ ನಮ್ಮನ್ನು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಿದ್ದಾರೆ. ಆದ್ರೆ ನಮ್ಗೆ ಸವಲತ್ತುಗಳು ಏನು ಆತರ ನಮ್ಗೆ ಇಲ್ಲ. ಆದ್ರಿಂದ ಇವತ್ತಿನ ದಿವಸ ಒಂದು ನಮ್ಮ ಸರ್ಕಾರದ ಕೆಲವು ನಿರ್ಧಾರಗಳು ಬಹಳ ಒಳ್ಳೇದಾಗಿರ್ಬೋದು, ಅದು ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಇದ್ರೊಳಗೆ. ಆದ್ರೆ ಅದು ಒಂದು ನಮ್ಮ ವೃತ್ತಿಯನ್ನೇ ಮುಚ್ಚುವಂಗ, ನಮ್ಮ ಸ್ಟುಡಿಯೋಗಳು ಎಲ್ಲ ಮುಚ್ಚಬೇಕು ಆ ತರ ಆಗ್ತಾ ಇದೆ. ಏನು ಅಂದ್ರೆ ಒಂದು ಸ್ಟುಡಿಯೋದಲ್ಲಿ ಪಾಸ್ಪೋರ್ಟ್ ಫೋಟೋಗಳು ಮೇನ್, ಅದರಿಂದ ಬಂದು ಇನ್ಕಮ್ ಬರುತ್ತೆ ಸ್ಟುಡಿಯೋ ಅವರಿಗೆ. ಇವತ್ತಿನ ದಿವಸ ಪಾಸ್ಪೋರ್ಟ್ ಫೋಟೋನೇ ಸ್ಟುಡಿಯೋದಲ್ಲಿ ಬೇಕಿಲ್ಲ. ಯಾಕೆಂದ್ರೆ ಒಂದು ಪಾಸ್ಪೋರ್ಟ್ ಆಫೀಸ್ಗೆ ಹೋದ್ರೆ ಅಲ್ಲಿ ವೆಬ್ ಕ್ಯಾಮ್ರಾ ಇರುತ್ತೆ, ಒಂದು RTO ಆಫೀಸ್ಗೆ ಹೋದ್ರೆ ಅಲ್ಲಿ ವೆಬ್ ಕ್ಯಾಮ್ರಾ ಇದೆ, ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಅಲ್ಲಿ ವೆಬ್ ಕ್ಯಾಮ್ರಾ ಇದೆ. ಈ ತರ ಎಲ್ಲ, ಒಂದು ಆಧಾರ್ ಕಾರ್ಡ್ ವೆಬ್ ಕ್ಯಾಮ್ರಾ, ಎಲ್ಲ ಕಡೆನೂ ವೆಬ್ ಕ್ಯಾಮ್ರಾ ಇಂದ ಅವ್ರು ತೆಗಿತಾರೆ. ಆದ್ರೆ ಯಾವ್ದಾದ್ರು ಒಂದು ಪಿಕ್ಚರ್ ನೋಡುವಂಗಿದೆಯಾ? ನಮ್ಮ ಪಿಕ್ಚರ್ ಗಳೇ ನೋಡಿದ್ರೆ ಅದು ನೋಡುವಂಗೂ ಇಲ್ಲ. ಅದೇನೋ ಬಂತು, ಓಕೆ ಫೈನ್, ಏನೋ ಈಸಿ ಮಾಡಿದ್ದಾರೆ, ಅದಕ್ಕೆ ಒಂದು ಸರ್ಕಾರ ಅನುಕೂಲ ಮಾಡಿದೆ ಯಾವುದಕ್ಕೂ ಓಡಾಡಂಗೆ ಅಂತ ಹೇಳ್ತು ಅಂದ್ರೆ ಅಲ್ಲಿ ಏನಿಲ್ಲ. ಆದ್ರೆ ಇಲ್ಲಿ ನಮ್ಮ ಸ್ಟುಡಿಯೋಗಳು ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಹಾಕಿ ಓಪನ್ ಮಾಡಿರುವಂತ ಸ್ಟುಡಿಯೋಗಳು ನಾವು ಏನು ಮುಚ್ಕೊಂಡು ಹೋಗ್ಬೇಕಾಗತ್ತಲ್ವಾ? ಕರೆಕ್ಟ್. ಓಕೆ, ರೈಟ್. ಹೌದು, ಎಸ್. ಇನ್ನು ವಿಸ್ತೃತವಾಗಿ ಸ್ನೇಹಿತರು ನಿಮ್ದು ಮಾತನಾಡ್ತಾ ಇದ್ರು. ಥ್ಯಾಂಕ್ ಯು. ಈ ಹೊತ್ತಿನಲ್ಲಿ ನೀವು ನಮ್ಮ ಜೊತೆ ಮಾತನಾಡಿದ್ರಿ ಶಶಿಧರ್ ಅವರೇ, ತುಂಬಾ ಥ್ಯಾಂಕ್ಸ್, ಧನ್ಯವಾದ.
ಥ್ಯಾಂಕ್ ಯು. ಹಾಂ, ನೀವು ಮುಂದುವರಿಸಿ ಸರ್, ನೀವೇನೋ ಹೇಳ್ತಾ ಇದ್ರಿ. ಅಲ್ಲ, ನಾನು ಅದೇ ಇದಕ್ಕೆ ಬರ್ತೇನೆ. ಫೋಟೋಗ್ರಫಿ ಬಗ್ಗೆ ನಾನು ಹೇಳಬೇಕಾದ್ರೆ ಅದಕ್ಕೆ ಹೇಳಿದ್ದು, ನಿರ್ದಿಷ್ಟ ಆ್ಯಂಗಲ್, ದೃಷ್ಟಿಕೋನ, ಬೆಳಕು ಅನ್ನೋದು ಯಾವುದೂ ಇಲ್ಲ. ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಡಬೇಕಾದ್ರೆ ಇಟ್ಸ್ ಅ ಬ್ಯಾಕ್ ಗ್ರೌಂಡ್ ಹೇಗೆ ಇಡಬೇಕು ಗೊತ್ತಿಲ್ಲ. ಯಾವುದೋ ಒಟ್ರಾಶಿ ನನ್ನ ಹಿಂದೆ ಏನು 4 ಜನ ಓಡಾಡ್ತಾ ಇರ್ತಾರೆ, ಅವರು ಆ ಚಿತ್ರದಲ್ಲಿ ಬರ್ತಾರೆ. ನೋಡಿ, ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಹೋಗಿ ನೋಡಿ, ಇಲ್ಲಿ ನೋಡಿ ಅಂತಾರ. ಹೌದು, ಇಲ್ಲಿ ನೋಡಿ ಅಂದ್ರೆ ಎಲ್ಲಿ ನೋಡೋದು? ಮತ್ತೆ ಒಂದು ನಾವು ತಿಳ್ಕೊಳ್ಬೇಕು ನೋಡಿ, ನಿಮ್ಮ ಆಸ್ತಿ ವಿಲೇವಾರಿ ಆಗ್ಬೇಕಾದ್ರೆ ಇದು ಎಷ್ಟು ಮುಖ್ಯ ಅಂದ್ರೆ ಈ ಚಿತ್ರಗಳು ಪ್ರಾಯಶಃ ನಮ್ಮ ಕಾಲಾನಂತರ ಅದು ಬೇಕಾಗುವಂಥದ್ದು. ನೋಡಿ, ಒಂದು ಆಸ್ತಿ ಪತ್ರ ಅಂದ್ರೆ ಎಷ್ಟು ಅದಕ್ಕೆ ವ್ಯಾಲ್ಯೂ ಇರುತ್ತೆ ಅಂದ್ರೆ ನಮ್ಮ ಕಾಲಾನಂತರ ಬೇಕಾದಂಥ ಚಿತ್ರಗಳು. ಅದರಲ್ಲಿ ಮುಖ ಹೀಗೆ ಓರೆ, ದಪ್ಪ, ಅಗಲ, ಹೀಗೆಲ್ಲ ದೃಷ್ಟಿಕೋನ. ಒಂದು ಫಿಂಗರ್ ಪ್ರಿಂಟ್ ತಗೊಳ್ತಾರೆ, ಅದೊಂದು ಒಪ್ಕೊಂಡೆ, ಅದೊಂದೇ. ಸತ್ ಮೇಲೆ ನಮ್ಮ ಫಿಂಗರ್ ಪ್ರಿಂಟ್ ಬರಲ್ಲ, ಸ್ವಲ್ಪ ಯೋಚನೆ ಮಾಡಿ. ಸತ್ ಮೇಲೆ ನಮ್ಮ ಫಿಂಗರ್ ಪ್ರಿಂಟ್ ಇರೋದಿಲ್ಲ, ಬರೀ ಮುಖ ಮಾತ್ರ ಇರ್ತದೆ. ಎಷ್ಟು ಫ್ರಾಡ್ ಆಗ್ತದೆ. ಹಾಗಾಗಿ ನಾವು ಅದನ್ನು ಎಲ್ಲಿ ತೋರಿಸ್ಬೇಕು? ರೇಷನ್ ಕಾರ್ಡಲ್ಲಿ ನೋಡಿ, ಚಿತ್ರಗಳು ನೋಡಿ, ಅದ್ರಲ್ಲಿ ಯಾವ ಬೆಳಕಿಡ್ತಾರೆ, ಯಾಕೆ ತೆಗಿತೇವೆ, ಆ ವೆಬ್ ಕ್ಯಾಮ್ರಾನ ಪಿಕ್ಸೆಲ್ಸ್ ಏನು, ಮೆಗಾ ಪಿಕ್ಸೆಲ್ಸ್ ಏನು, ಯಾವುದರ ದೃಷ್ಟಿಕೋನ ಬಿದ್ದಿಲ್ಲ. ಒಟ್ಟು ಯಾರೋ ಒಂದು ಲಾಟ್, ಇದು ಸರ್ಕಾರವನ್ನು ನಾನು ಹೇಳ್ತಾ ಇಲ್ಲ, ಇದನ್ನು ಮಾಡಿಕೊಡ್ತೇನೆ ಅಂತ ಯಾವುದೋ ಒಂದು ಸಂಸ್ಥೆ ತಗೊಂಡಿದೆ ಅಲ್ಲ, ಅದನ್ನು ಫಸ್ಟ್ ಹಿಡಿಬೇಕು. ನಿಮಗೆ ಕ್ವಾಲಿಟೇಟಿವ್ ಫೋಟೋಸ್ ಕೊಡೋ ಪ್ರಶ್ನೆ ಇಲ್ಲ, ಇವ್ರು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಇಂತಹ ಚಿತ್ರಗಳನ್ನ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಇರೋ ಚಿತ್ರ ನೋಡಿ, ಬ್ಯಾಕ್ಗ್ರೌಂಡ್ ಸೂಟ್ ಆಗ್ತದ ನೋಡಿ. ಒಂದು ಫೋಟೋಗ್ರಫಿ ಅಂದರೆ ಬರೀ ಒಂದು ಎಲಿಮೆಂಟ್ ಅಲ್ಲ, ಅದರಲ್ಲಿ ಪ್ರತಿಯೊಂದು ಪ್ರಾಪ್ಸ್, ನಿಮ್ಮ ಭಾವನೆಗಳು, ನಿಮ್ಮ ಚಿತ್ರ, ಮುಖಾರವಿಂದ ಲೈಟ್, ಅನಾಟಮಿ ಎಲ್ಲವೂ ಸೇರಿದಾಗ ಅದು ಭಾವಚಿತ್ರ ಆಗ್ತದೆ. ರೈಟ್, ಓಕೆ. ನೆಕ್ಸ್ಟ್ ಇನ್ನು ಮುಂದಿನ 2 ಬೇಡಿಕೆಗಳನ್ನು ದಯವಿಟ್ಟು ತೋರಿಸ್ಬೇಕು, ಅದ್ರ ಬಗ್ಗೆ ನಾವು ನೋಡೋಣ. 4 ಬೇಡಿಕೆಗಳನ್ನು ಈಗ ನಾವು ನೋಡಿ ಆಯಿತು. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ತೋರಿಸಿ. 5ನೇ ಬೇಡಿಕೆ, ವ್ಯಾಟ್ ಕಾಯ್ದೆಯ ಪ್ರಕಾರ ಸರ್ಕಾರವು ಛಾಯಾಗ್ರಹಣ ಕ್ಷೇತ್ರಕ್ಕೆ ಹಳೆಯ ಬಾಕಿಯೊಂದು 4-5ರಿಂದ ಕಟ್ಟಲು ಹೇಳಿರುವಂತಹ ಕಂದಾಯವನ್ನು ಮನ್ನಾ ಮಾಡಿ ಕಳೆದ ವರ್ಷದಿಂದ ಕಟ್ಟುವಂತೆ ಆದೇಶ ನೀಡಬೇಕು. ವಾವ್, ಇದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು, ಏನು ಅಂತ ಶೆಟ್ಟಿಗಾರ್ ಅವರೇ ಹೇಳಬೇಕು ಇದನ್ನು ಸ್ವಲ್ಪ. ಇದರ ವ್ಯಾಟ್ನ ಕಾಯ್ದೆ ಬಗ್ಗೆ ನಮ್ಗೆ ಇದುವರೆಗೆ ನಮ್ಮ ಇರುವಂತ ರೂರಲ್ ಏರಿಯಾದಲ್ಲಿ ನಮ್ಗೆ ಯಾವುದೇ ಇದು ಬರಲಿಲ್ಲ ಇದುವರೆಗೆ. ನಾವು ಕಟ್ಟಿರುವಂತದ್ದು ಈಗ ಪ್ರೊಫೆಷನಲ್ ಟ್ಯಾಕ್ಸ್ ಮಾತ್ರ ನಾನು ಕಟ್ತಾ ಇದ್ದೇನೆ, ಮತ್ತೆ ನನ್ನ ಇನ್ಕಮ್ ಟ್ಯಾಕ್ಸ್. ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನು ನಾವು ಪ್ರತಿ ವರ್ಷ ನಮ್ಗೆ ಹಳ್ಳಿ ಗ್ರಾಮ ಪಂಚಾಯತ್ ಏರಿಯಾಕ್ಕೆ 500, ಮತ್ತೆ ಪುರಸಭೆಗೆ 1,500 ಎಷ್ಟೇ ಇರಬೇಕು. ನಮ್ಗೆ 500 ಪ್ರತಿ ವರ್ಷ ನಾವು ನನ್ನ ಅಕೌಂಟ್ ಮುಖಾಂತರ ಒಟ್ಟಿಗೆ ನಾನು ಕಟ್ಟುವಂಥದ್ದು. ಮತ್ತೆ ವ್ಯಾಟ್ನ ಬಗ್ಗೆ ನಮ್ಗೆ ಇದುವರೆಗೆ ನನ್ನ ಏರಿಯಾದಲ್ಲಿ ಅದು ಇದಕ್ಕೆ ಬರಲಿಲ್ಲ. ರೈಟ್, ಆಗ್ಬೋದು. ಎಸ್, ಮುಂದಿನ ಬೇಡಿಕೆ ಏನಿದೆ ತೋರಿಸಿ ಬರಲಿ. ಈ ಉದ್ಯಮದಲ್ಲಿರುವಂತಹ ವೃತ್ತಿಪರರನ್ನ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಿರುವ ಸರ್ಕಾರವು ಅವರಿಗೆ ಜೀವ ವಿಮೆ ಕೊಡಬೇಕು, ಆರೋಗ್ಯ ವಿಮೆ ಕೊಡಬೇಕು, ESI ಕೊಡಬೇಕು, ಯಶಸ್ವಿನಿ ಕೊಡಬೇಕು, BPL ಕಾರ್ಡ್ ಕೊಡಬೇಕು ಹಾಗೂ ಪಿಂಚಣಿ ಯೋಜನೆ ಅಡಿಯಲ್ಲಿ ಸೇರಿಸಬೇಕು. ಓಕೆ ಆಸ್ಟ್ರೋ ಸರ್, ಇದು ತುಂಬಾ ಜನರಿಗೆ ಹೀಗೆ ಇದೆ ಅಲ್ಲ ಸರ್? ಅಲ್ಲ, ತುಂಬಾ ಜನರಿಗೆ ಹೀಗಿದೆ. ಸರ್ಕಾರಿ ನೌಕರರು ಮತ್ತೆ ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡೋರನ್ನು ಹೊರತುಪಡಿಸಿದ್ರೆ ಯಾರಿಗೂ ಏನದು ESI ಇಲ್ಲ, PF ಇಲ್ಲ, ಆರೋಗ್ಯ ವಿಮೆ ಇಲ್ಲ, ಎಂಥದ್ದು ಇಲ್ಲ. ಬ್ಯಾಂಕಲ್ಲಿ ಕಾರ್ಪೊರೇಟ್ ಕೆಲಸ ಮಾಡೋರಿಗೆ, ಸರ್ಕಾರದವರಿಗೆ ಮಾತ್ರ. ಹೌದಪ್ಪ, ಕರೆಕ್ಟ್, ಒಪ್ಕೊಂಡೆ. ಆದರೆ ಈ ಫೆಸಿಲಿಟಿನ ಈಗ ಆಲ್ರೆಡಿ ಅಸಂಘಟಿತ ವಲಯ ಅಂತ ನೀವು ಹೇಗೆ ಸರ್ಕಾರ ಇವರನ್ನು, ನಮ್ಮ ಫೋಟೋಗ್ರಾಫರನ್ನು ನೀವು ಸೇರಿಸಿದ್ರು, ಅವಾಗ ನಿಮ್ಮ ಜವಾಬ್ದಾರಿ ಅಲ್ಲ, ಸರ್ಕಾರದ ಜವಾಬ್ದಾರಿ ಅಲ್ವಾ ಅವರಿಗೆ ರಕ್ಷಣೆ ಕೊಡುವಂಥದ್ದು. ಈಗ ಫೋಟೋಗ್ರಾಫರ್ ನೀವು ಅಸಂಘಟಿತ ವಲಯ ಅಂತ ಹೇಳ್ಬಿಟ್ರೆ ನೀವು ಅವ್ರನ್ನ ಕಾಯಿನ್ ಮಾಡಿದ ಮೇಲೆ ಅವರಿಗೆ ಕೊಡಬೇಕಾದ ಸೌಲಭ್ಯ, ಕನಿಷ್ಠ ಸೌಲಭ್ಯ ರೀ, ನಾವೇನು ಜಾಸ್ತಿ ಕೇಳ್ತಾ ಇಲ್ಲ. ಉಳಿದ ಇಲಾಖೆ, ಕಾರ್ಮಿಕ ಇಲಾಖೆಗಳಿಗೆ ಕೊಡ್ತಾ ಇದ್ದಾರಲ್ಲ, ಯಾಕೆ ಕೊಡಬಾರ್ದು? ನಾನು ಅದೇ ನಿಮಗೆ ಪದೇ ಹೇಳ್ತಾ ಇದ್ದೇನೆ, ನಾವು ಮೇಲ್ಪಂಕ್ತಿಯಲ್ಲಿ ಬರ್ತೇವೆ, ನಾವು ಹೀಗೇ ಇರ್ತೇವೆ ಅಂತ ಹೇಳ್ತಾ ಇಲ್ಲ. ಬಟ್ ನಮ್ಮ ಆರ್ಥಿಕ ಪರಿಸ್ಥಿತಿ ಸಹ ಸ್ವಲ್ಪ ನೋಡ್ಕೊಳ್ಳಿ ಸ್ವಾಮಿ. ನಿಮಗೆ ಎಲ್ಲರೂ ಸಹ ಒಂದೇ ಸಮಾನ ದೃಷ್ಟಿಯಿಂದ ನೋಡಬೇಡಿ. ಈ ರಾಜ್ಯದಲ್ಲೇ ಆಗಲಿ, ದೇಶದಲ್ಲಾಗಲಿ ಎಲ್ಲರೂ ಸಹ ಎಲ್ಲ ವರ್ಗದಲ್ಲಿದ್ದೇವೆ, ಕೆಳ ಮಾಧ್ಯಮದಲ್ಲಿದ್ದೇವೆ, ತೀರಾ ಬಡವರಾಗಿದ್ದೇವೆ. ಅವ್ರನ್ನ ಸಹ ದೃಷ್ಟಿಕೋನದಲ್ಲಿ ಇಟ್ಕೊಳ್ಳಿ. ನೀವು ಯಾರೋ ಫೋಟೋಗ್ರಾಫರ್ಸ್ ಒಂದು 4 ಜನ 10-6 ಲಕ್ಷ ರೂಪಾಯಿ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಅದೇ ದೃಷ್ಟಿಯಿಂದ ನೋಡಬೇಡಿ. ಅವ್ರಿಗೂ ಸಹ ಒಂದು ಸಮಾನ, ಅವ್ರಿಗೆ ಏನಿದೆ, ವೇತನ ಇದೆಯಾ, ಏನಿಲ್ಲ, ಭದ್ರತೆ ಇದೆಯಾ, ಏನೂ ಇಲ್ಲ. ಭದ್ರತೆ ಇಲ್ಲ ಅಂದ್ರೆ ನೀವೇ ಅಭದ್ರತೆ ಮಾಡ್ತಾ ಇದ್ದೀರಿ, ಸರ್ಕಾರವೇ. ನೀವಂದ್ರೆ ಸರ್ಕಾರನ ಹೇಳ್ತಾರೆ, ನಿಮ್ಮನ್ನಲ್ಲ, ಸರ್ಕಾರವನ್ನು ಹೇಳ್ತಾ ಇದ್ದೇನೆ. ಇದ್ದಷ್ಟು ಸ್ಟುಡಿಯೋಗಳನ್ನ ಮುಚ್ಚುವ ಸ್ಥಿತಿಯಲ್ಲಿ ಬಂದ್ರಿ, ಮತ್ತೆ ಅವ್ನು ಎಲ್ಲಿಗೆ ಹೋಗ್ಬೇಕು ಈಗ? ಹಾಗಾದ್ರೆ ನೀವೇ ಜವಾಬ್ದಾರರು ಸರ್. ಈಗ ಮೇಜರ್ಲಿ, ಈಗ ಶೆಟ್ಟಿಗಾರ್ ಅವರೇ, ಮೇಜರ್ಲಿ ಏನಂತಂದ್ರೆ, ಬಿಕಾಸ್ ಎಲ್ಲ ಆ್ಯಂಗಲಿಂದನೂ ಇದನ್ನು ನೋಡೋಣ. ನೀವು ಮುಖ್ಯವಾಗಿ ಬೇಸ್ ಆಗಿ ಇಟ್ಕೊಂಡಿರುವಂಥದ್ದು ಪಾಪ ಕೆಳವರ್ಗದ ಫೋಟೋಗ್ರಾಫರ್ಸ್ಗಳನ್ನ ಅಂತ ನನಗೆ ಅನ್ಸುತ್ತೆ ನಿಮ್ಮ ಮಾತುಗಳಿಂದ. ಕರೆಕ್ಟ್ ಅಲ್ವಾ? ಕೆಳವರ್ಗ ಯಾಕೆ ಅಂತಂದ್ರೆ ಈಗ ಎಷ್ಟು ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ಗಳು ಬೆಳೆದ್ಬಿಟ್ಟಿದ್ದಾರೆ ಅಂತಂದ್ರೆ, ಎಲ್ಲೆಲ್ಲೋ ಬೇರೆ ಕಡೆಗೆ ಹೋಗಿ, ಫಾರಿನ್ ಕಂಟ್ರೀಸ್ಗೆ ಹೋಗಿ, ಫ್ಲೈಟಲ್ಲಿ ಹೋಗಿ ಇದು ಮಾಡಿ, ಚಾರ್ಜಸ್ ಮಾಡಿ ಎಲ್ಲ ಬರುವಂಥವ್ರು ಇದ್ದಾರೆ. ದೇ ಆರ್ ಆಲ್ ಅಟ್ ಗುಡ್ ಸ್ಟ್ಯಾಂಡರ್ಡ್ಸ್. ಕರೆಕ್ಟ್ ಅಲ್ಲ? ಒಂದು ಬ್ರೇಕ್ ತಗೋಣ ಹಾಗಾದ್ರೆ. ಎಸ್ ವೀಕ್ಷಕರೇ, ಈ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರೆದ ಒಂದು ಸಣ್ಣ ವಿರಾಮದ ನಂತರ.
ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾಳೆ ದಿನ ಜುಲೈ 2ನೇ ತಾರೀಕು ಫೋಟೋಗ್ರಫಿ ಬಂದ್ ಆಗಿರ್ತದೆ. ಇದ್ರ ಬಗ್ಗೆ ಒಂದು ಚರ್ಚಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಜೊತೆ ಶ್ರೀಧರ್ ಶೆಟ್ಟಿಗಾರ್ ಅವರಿದ್ದಾರೆ, ಜೊತೆಗೆ ಆಸ್ಟ್ರೋ ಮೋಹನ್ ಇಬ್ಬರಿಗೂ ಕೂಡ ಲಾಸ್ಟ್ ಸೆಷನ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ವೆಲ್ಕಮ್ ಬ್ಯಾಕ್. ಇನ್ನು 5 ಬೇಡಿಕೆಗಳು ಸರ್ಕಾರದ ಮುಂದೆ ಇಟ್ಟಿದ್ದಾರಲ್ಲ, ಅದೇನಂತ ಬನ್ನಿ ನೋಡೋಣ. ಒಂದೊಂದಾಗೆ ಬರಲಿ ಪ್ಲೀಸ್, ಸ್ಲೈಡ್ಸ್ ತೋರಿಸಿ. ಹೇವಿಗೋ ಸಂತ್ರಸ್ತ ಛಾಯಾಗ್ರಾಹಕರಿಗೆ ಒಂದು ಕಲ್ಯಾಣ ನಿಧಿಯ ಮೂಲಕ ಸಹಾಯ ದೊರೆಯುವಂತೆ ಒಂದು ಪ್ರತ್ಯೇಕ ಕಲ್ಯಾಣ ನಿಧಿಯನ್ನು ಸರ್ಕಾರದ ವತಿಯಿಂದ ಸ್ಥಾಪನೆ ಮಾಡಬೇಕಾಗಿದೆ. ಇದು 7ನೇ ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ನಮ್ಮ ಫೋಟೋಗ್ರಫಿ ಫ್ರೆಂಡ್ಸ್. ಇರಲಿ, ನೆಕ್ಸ್ಟ್ ಮುಂದಕ್ಕೆ ಹೋಗುವ. 8ನೇದೇನಿದೆ ಅಂತ ನೋಡೋಣ. ಛಾಯಾಗ್ರಹಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹೊಸ ತಂತ್ರಜ್ಞಾನ ಹೊಂದಿರುವ ದುಬಾರಿ ಬೆಲೆಯ ಸಲಕರಣೆಗಳನ್ನು ಕೊಳ್ಳೋದಕ್ಕೆ ಸುಲಭ ದರದಲ್ಲಿ ರಾಷ್ಟ್ರೀಯ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ದೊರೆಯುವಂತೆ ಮಾಡಬೇಕು. ಶೆಟ್ಟಿಗಾರ್ ಅವರೇ, ಸಿಗ್ತಾ ಇಲ್ವಾ ಸಾಲ? ಅದು ಸ್ವಲ್ಪ ಕಷ್ಟ ಆಗ್ತಿದೆ. ಓಕೆ ಓಕೆ, ರೈಟ್. 8 ಆಯ್ತು. 9ನೇ ಪಾಯಿಂಟ್ ತೋರಿಸಿ ಪ್ಲೀಸ್. ಇನ್ನು ರಾಜ್ಯದ ಎಲ್ಲ ವೃತ್ತಿಪರ ಛಾಯಾಗ್ರಾಹಕರ ಮಕ್ಕಳಿಗೆ RTE ಮೂಲಕ ವಿದ್ಯಾಭ್ಯಾಸ ದೊರಕುವಂತೆ ಮಾಡಬೇಕು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಬೇಕಾಗಿದೆ. ಓಕೆ, ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಈಗ ಬಡ ಛಾಯಾಗ್ರಾಹಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ಕೊಡಬೇಕು. ಸೊ ಫೋಟೋಗ್ರಾಫರ್ಸ್ ಮಕ್ಕಳಿಗೆ ಮಾತ್ರ ಕೊಡಬೇಕು ಅಂತ ಅಲ್ಲ, ನಮ್ಮದು ವಾದ ಹಾಗೇನಿಲ್ಲ. ಈಗ ಆರ್ಥಿಕವಾಗಿ ಕೆಳಮಟ್ಟದಲ್ಲಿರೋರಿಗೆ ಸಿಗ್ತಾ ಇದೆ. ನಾನು ಯಾವ ಶಾಲಾ ಕಾಲೇಜುಗಳಲ್ಲಿ ಈ ಸೌಲಭ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಪ್ಲೀಸ್ ಕನ್ಸಿಡರ್ ಸ್ಪೆಷಲಿ. ನಮ್ಮ ಉದ್ದೇಶ ಏನಂದ್ರೆ, ಈಗ ಆರ್ಥಿಕ ಆದಾಯ ಕಡಿಮೆ ಇರುವವನಿಗೆ ಖಂಡಿತವಾಗಿಯೂ ಸರ್ಕಾರ ಕೊಡ್ತಾ ಇದೆ. ಇದಕ್ಕೆ ನಮ್ಮ ನಿಜವಾಗ್ಲೂ ಗೌರವ ಇದೆ ಅದಕ್ಕೆ, ಸರ್ಕಾರಕ್ಕೆ. ಬಟ್ ಅಲ್ಲೇನಾಗ್ತಾ ಇದೆ, ಸತ್ಪಾತ್ರರಿಗೆ ಸಿಗ್ತಾ ಇಲ್ಲ ಕೆಲವೊಂದು ಕಡೆಗಳಲ್ಲಿ. ಅವಾಗ ಏನಾಗ್ತದೆ, ಸ್ಪೆಷಲ್ ಕೋಟ, ಇದು ಫೋಟೋಗ್ರಾಫರ್ಸ್ ಮಕ್ಕಳು, ಅವ್ರಿಗೊಂದು ಕನ್ಸಿಡರ್ ಮಾಡಿ ಅಂತ ಹೇಳ್ಬಿಟ್ಟು ವಿನಂತಿ, ಸರ್ಕಾರದ ವಿನಂತಿ. ಓಕೆ, ಆನ್ ಸ್ಪೆಷಲ್ ಕನ್ಸಿಡರೇಷನ್ ಇರಲಿ. ಮುಂದಿನ ಬೇಡಿಕೆ ಏನಿದೆ ಬನ್ನಿ ನೋಡುವ. ಇನ್ನು ಲಾಸ್ಟ್ 2 ಬೇಡಿಕೆಗಳು ಬಾಕಿ ಇದೆ. ಸರ್ಕಾರಿ ವೃತ್ತಿಯಲ್ಲಿದ್ದು ಛಾಯಾಗ್ರಹಣ ಮಾಡ್ತಾ ಇರುವಂತಹ ಅಧಿಕಾರಿಗಳನ್ನ ಕೂಡಲೇ ಸರ್ಕಾರಿ ವೃತ್ತಿಯಿಂದ ಅಮಾನತು ಮಾಡಿ ಅನ್ನೋದು 10ನೇ ಬೇಡಿಕೆ. ಆದ್ರೆ ಈಗ ಶೆಟ್ಟಿಗಾರ್ ಅವರೇ, ನಿಮ್ಮ ಗಮನದಲ್ಲಿ ಇದೆಯಾ? ತುಂಬಾ ಜನ ಸರ್ಕಾರಿ ವೃತ್ತಿಯಲ್ಲಿದ್ದವರೆಲ್ಲ ಈ ತರ ಛಾಯಾಗ್ರಹಣ ಪ್ರೊಫೆಷನಲ್ ಆಗಿ ಮಾಡ್ತಾರೆ. ಬೆಳಿಗ್ಗೆ 10 ರಿಂದ 5 ಅವರು ಸರ್ಕಾರಿ ಕೆಲಸ ಮಾಡಿ, ಅಲ್ಲ, ಇದು ಅಲ್ಲಿಗೆ ರಜೆ ಹಾಕಿ ಮಾಡುವಂತದ್ದು ಕಾರ್ಯಕ್ರಮ. ಇದು ಅವರು ಫಂಕ್ಷನ್ಗೆ ಅಟೆಂಡ್ ಆಗ್ತಾರೆ. ನಾವು ಎಷ್ಟೋ ಸರಿ ಹಿಡಿದಿದ್ದೇವೆ. ನಾವು ಅಂದ್ರೆ ಸ್ವಲ್ಪ ಯೂನಿಯನ್ ಸ್ಟ್ರಾಂಗ್ ಆದಾಗ ನಾವು ಉಡುಪಿ ಜಿಲ್ಲೆಯಲ್ಲಿ ಎಷ್ಟೋ ಜನರನ್ನು ನಾವು ಹಿಡಿದದ್ದುಂಟು. ಹೌದಾ? ಓಕೆ, ಮತ್ತೆ ಏನ್ ಮಾಡಿದ್ರಿ? ಶಾಲೆಗೆ ರಜೆ ಹಾಕಿ, ಅಂದ್ರೆ ಡ್ಯೂಟಿಯಲ್ಲಿ ಇದ್ದಾಗ, ಅಲ್ಲಿ ಡ್ಯೂಟಿಯಲ್ಲಿ ಇದ್ದಾನಂತ ಇರ್ತದೆ. ಕರೆಕ್ಟ್. ಅವನು ಬಂದು ಇಲ್ಲಿ ಫಂಕ್ಷನ್ ಮಾಡ್ತಾನೆ, ಹಾಲ್ಗಳೆಲ್ಲ ಬಂದು ನಿಮ್ ಪ್ರೊಫೆಷನಲ್ ಚಾರ್ಜಸ್ ಮಾಡ್ತಾರೆ ಅವರು? ಹೌದು, ಸೇಮ್ ಚಾರ್ಜಸ್ ಮಾಡ್ತಾರೆ. ಈಗಲೂ ಇದ್ದಾರೆ. ನೀವು ಉಡುಪಿಯಂತಹ 3 ತಾಲೂಕಿರೋ ಒಂದು ಜಿಲ್ಲೆಯಲ್ಲಿ 100 ಜನ ಇದ್ದಾರೆ. ಅಂದ್ರೆ ಉಡುಪಿ ಅಂತ ನಾನು ಹೇಳ್ತಾ ಇರೋದು. ಇನ್ನು ಮಂಗಳೂರು, ಬೆಂಗಳೂರು ನೋಡಿದ್ರೆ ನೀವು ಬಿಡಿ. ಹಾಗೆ ನಾನೇನ್ ಕೇಳ್ತಾ ಇದ್ದೇನೆ ಅಂದ್ರೆ, ನಿಮ್ಗೊಂದು ಸರ್ಕಾರಿ ಉದ್ಯೋಗ ಇದೆಯಲ್ಲ, ಅಂದ್ರೆ ನಿಮ್ಮ ಹೊಟ್ಟೆ, ನಿಮ್ಮ ಸಂಸಾರ ಬದುಕಲಿಕ್ಕೆ ಸರ್ಕಾರ ನಿಮ್ಗೆ ಕೊಡ್ತಾ ಇದೆಯಲ್ಲ, ಹಾಗಿರ್ಬೇಕಾದ್ರೆ ನಿಮ್ಮನ್ನಂತ ಇನ್ನೊಬ್ಬ ಮಾನವ ಆ ವೃತ್ತಿಪರನ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ನನ್ನ ಒಂದು ಪ್ರಶ್ನೆ, ಒಂದು ವಿನಂತಿ ಕೂಡ. ಇದನ್ನ ನಿಮಗೆ ಚುರು ಅಂತ ಅನಿಸ್ಬೇಕು. ಸರ್ಕಾರಿ ವೃತ್ತಿಯಲ್ಲಿದ್ದು ಈ ಫೋಟೋಗ್ರಫಿ ಮಾಡ್ತಾ ಇರೋರು ನಿಜವಾಗಿಯೂ ಚುರು ಅನಿಸ್ಬೇಕು ನಿಮಗೆ. ಆ್ಯಕ್ಚುಲಿ ಅವನು ಸಹ ಅಷ್ಟೇ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾನೆ, ಫೋಟೋಗ್ರಫಿ ಮಾಡ್ತಾನೆ. ಮೋರ್ ಎವರ್ ನೀವು ತಿಳ್ಕೊಳ್ಳಿ, ಅವ ಪ್ರೊಫೆಷನಲ್. ನಾನು ಅದೇ ಹೇಳ್ತಾ ಇರೋದು. ಇವತ್ತು ಎಷ್ಟು ಕಡೆ ಉಡುಪಿ, ಮಂಗಳೂರಿನಲ್ಲಿ ನಾವು ನೋಡ್ತೇವೆ ಅಂದರೆ, ಅವ್ರ ಕೈಲಿ ಒಂದು ಕ್ಯಾಮರಾ ಬಂದುಬಿಟ್ರೆ ಸಾಕು, ಹಿ ಈಸ್ ಬಿಕಮ್ ಎ ಪ್ರೊಫೆಷನಲ್. ಅಲ್ಲ, ಶುದ್ಧ ತಪ್ಪು. ಹಾಗಾಗಿ ಪ್ರೊಫೆಷನಲ್ಸಿಗೆ ಅವಕಾಶ ಕೊಡಬೇಕು. ಈ ಬಗ್ಗೆ ಸರ್ಕಾರ ನಿಜವಾಗಿಯೂ ಹಸ್ತಕ್ಷೇಪ ಮಾಡಬೇಕು. ಕೂಡಲೇ ಯಾವ ಸರ್ಕಾರಿ ಅಧಿಕಾರಿಯು ಈ ರೀತಿ ಮಾಡ್ತಾ ಇರೋ ಬಗ್ಗೆ ಕಂಡು ಬಂದರೆ ಕೂಡಲೇ ಅಮಾನತು ಮಾಡಬೇಕು. ರೈಟ್, ಕೂಡಲೇ ಅಮಾನತು ಮಾಡಬೇಕು. ಹಾಗಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋರು, ಸರ್ಕಾರಿ ಕೆಲಸದಲ್ಲಿರೋರು, ನೀವೇನಾದರೂ ಪ್ರೊಫೆಷನಲ್ ಆಗಿ ಏನಾದರೂ ಈ ಥರ ಫೋಟೋಗ್ರಫಿ ಎಲ್ಲ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಟೈಮ್ ಸಿಕ್ಕಾಕೊಂಡ್ರೆ ಭಾಳ ಕಷ್ಟ ಇದೆ ನಿಮಗೆ. ಈಗ ಎಲ್ಲರೂ ಸಂಘಟಿತರಾಗಿದ್ದಾರೆ ನಮ್ಮ ಫೋಟೋಗ್ರಫಿ ಫ್ರೆಂಡ್ಸ್. ಸೊ ಇದನ್ನೊಂದನ್ನು ನೀವು ಗಮನಿಸಬೇಕು. ಎಸ್, ಲಾಸ್ಟ್ ಪಾಯಿಂಟನ್ನು ಬರಲಿ ತೋರಿಸಿ. ಏನಿದೆ ಅದು, ಪ್ರತಿ ಜಿಲ್ಲೆಗೊಂದು ಛಾಯಾಭವನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರದಿಂದ ನಿವೇಶನ ಮತ್ತು ಆರ್ಥಿಕ ನೆರವು ಕೊಡಬೇಕು. ಬ್ಯಾಕ್ ಆನ್ ಸ್ಕ್ರೀನ್. 30 ಜಿಲ್ಲೆಗಳಲ್ಲಿ ಒಂದೊಂದು ಕಡೆಯಲ್ಲಿ ಛಾಯಾಭವನ. ಶೆಟ್ಟಿಗಾರ್ ಅವರೇ, ಆಗತ್ತಾ? ಸರ್ಕಾರ ಮನಸ್ಸು ಮಾಡಬೇಕು. ನಮ್ದು ಬೇಡಿಕೆ ಅಷ್ಟೇ. ಓಕೆ, ರೈಟ್, ನಿಮ್ದು ಬೇಡಿಕೆ ಅಲ್ಲ. ಈಗ ಮೊನ್ನೆ ಪಾಪ ನಮ್ಮ ಪೊಲೀಸ್ ಬಾಂಧವರೆಲ್ಲರೂ ಕೂಡ ಇದು ಮಾಡೋದಕ್ಕೆ ಹೊರಟರು. ಪೊಲೀಸ್ನವ್ರು ಪಾಪ ಅವ್ರ ಪಾಡು ಏನು ಅಂತ ಎಲ್ರಿಗೂ ಗೊತ್ತಿದೆ. ಅವ್ರದ್ದು ಸಕ್ಸಸ್ ಆಯ್ತಾ ಇಲ್ವಾ ಅಂದ್ರೆ, ಅವ್ರದ್ದು ಮತ್ತೆ ನಿಮ್ದು ಎರಡನ್ನು ತುಲನೆ ಮಾಡೋದಕ್ಕೆ ಒಂದು ಸುಮ್ಮನೆ ಪ್ರಯತ್ನ ಅಷ್ಟೇ. ಅಫ್ಕೋರ್ಸ್ ದೇರ್ ಇಸ್ ನೋ ಕಂಪ್ಯಾರಿಸನ್ ಬಿಟ್ವೀನ್ ಯು ಅಂಡ್ ದೆಮ್, ಇಲ್ಲ. ಬಟ್ ಸರ್ಕಾರ ಅವ್ರನ್ನ ಯಾವ ತರ ನಡೆದುಕೊಳ್ತು, ಎಲ್ಲರೂ ಅಧಿಕಾರಿಗಳ ಮುಖಾಂತರ ಎಲ್ಲ ಅವರಿಗೆಲ್ಲ ಮಾಡಬೇಡಿ ಅಂತ ಧಮಕಿ ಹಾಕಿದ್ದು, ಅದು ಮಾಡಿದ್ದು. ಸೊ ನಿಮ್ಮದೆಲ್ಲದಕ್ಕೂ ಬೇಡಿಕೆ ಕೊಡ್ಬೋದಾ ಸರ್? ಅಲ್ಲ, ನಮ್ಮ ಬೇಡಿಕೆ ಅಂತಲ್ಲ. ಈಗ ಇದೇ ರೀತಿ ಇವ್ರು ಏನು ಬಗ್ಗದೇ ಇದ್ರೆ, ನಾಳೆ ನಾನು ಹೇಳ್ತೀನಲ್ಲ, ಇವರು ಅಧಿಕಾರಶಾಹಿಗಳನ್ನ ಉಪಯೋಗಿಸಿ ನಾಳೆ ಚುನಾವಣೆಗೆ ಕ್ಯಾಮರಾ ಕೇಳಿಕ್ ಬರ್ತಾರಲ್ಲ, ಬಂದವರು ಖಂಡಿತ ಕೊಡ್ತಾರೆ. ಉತ್ತರ ಖಂಡಿತ ಕೊಡ್ತಾರೆ ಸರ್,
ಖಂಡಿತವಾಗ್ಲೂ ಕೊಡ್ತಾರೆ. ಈ ರೀತಿ ಶೋಷಣೆ ಆಗಬಾರ್ದು. ನಾನು ನೋಡಿದ್ದೇನೆ, ಒಬ್ಬ ಛಾಯಾಚಿತ್ರ ಪತ್ರಕರ್ತನಾಗಿ ನನಗೆ ನೇರವಾಗಿ ಈ ಫೋಟೋಗ್ರಫಿ ಬಂದವರು ನೇರವಾಗಿ ಸಂಬಂಧ ಇಲ್ಲ, ಆದ್ರೆ ನಾನು ನೋಡ್ತಾ ಇರ್ತೇನೆ ಪ್ರತಿ ಚುನಾವಣೆ ಬರಬೇಕಾದ್ರೆ ಹರಾಸ್ಮೆಂಟ್, ಇಷ್ಟು ವಿಡಿಯೋ ಕ್ಯಾಮರಾ ಬೇಕೇ ಬೇಕು, 2,500 ವಿಡಿಯೋ ಕ್ಯಾಮರಾ ಬೇಕು. ಎಲ್ಲಿಂದ ತರ್ತೀರಿ ಸ್ವಾಮಿ? ತರದಿದ್ರೆ ರಾಮಧೂಮ ತೋಂಬನ್ನು ಕಳಿಸಿ ಕ್ಯಾಮರಾ ತರಿಸ್ತಾರೆ. ಅವನಿಗೆ ಗೊತ್ತಾ ಆ್ಯಂಗಲ್ ಅಂದರೆ ಗೊತ್ತಾ? ಬಿಡಿ, ಈಗ ನಾವು ಅವಾಗಲೇ ಹೇಳಿದ್ವಿ ಗುತ್ತಿಗೆದಾರರು ಅಂತ ಹೇಳ್ಬಿಟ್ಟು ಯಾರೋ ವಹಿಸ್ಕೊಳ್ತಾರೆ, ಅವನಿಗೆ ಒಂದಿಷ್ಟು 1,000 ಕ್ಯಾಮರಾ ಬೇಕು, ಅವನು ಯಾರನ್ನೇನೋ ಕರ್ಕೊಂಬರ್ತಾನೆ, ಅವನಿಗೆ ಡೋಂಟ್ ನೋ ವಾಟ್ ಇಸ್ ದ ಎಕ್ಸ್ಪೋಜರ್, ವಾಟ್ ಇಸ್ ದ ಆ್ಯಂಗಲ್, ಏನು ಗೊತ್ತಿಲ್ಲ, ಲೋ ಲೈಟ್ ಅಂದ್ರೆ ಏನು ಗೊತ್ತಿಲ್ಲ, ಹೈಲೈಟ್ ಅಂದ್ರೆ ಏನು ಗೊತ್ತಿಲ್ಲ, ಒಟ್ರಾಶಿ ವಿಡಿಯೋ ಶೂಟ್ ಮಾಡಿ ಕೊಡ್ತೇನೆ, ಇವ್ರಿಗೆ ಫುಟೇಜ್ ಬೇಕು. ರೈಟ್. ಈಗ ಸ್ವಲ್ಪ ಟೆಕ್ನಿಕಲಿ ನಾವು ಈ ಫೋಟೋಗ್ರಾಫ್ಗಳ ಬಗ್ಗೆ ಅವಾಗ ಅಷ್ಟು ಸರ್ ಹೇಳ್ತಾ ಇದ್ರು, ಬಟ್ ಅದನ್ನು ನಾವು ನೋಡೋದಕ್ಕಿಂತ ಮುಂಚೆ ಓಕೆ ರೈಟ್ ವಿಲ್ಸನ್ ಅವ್ರೀಗ ಲೈನಲ್ಲಿದ್ದಾರೆ, ಅವ್ರ ಜೊತೆ ನಾವು ಮಾತನಾಡೋಣ. ಬೆಳ್ತಂಗಡಿಯಿಂದ ವಿಲ್ಸನ್ ಅವರು ಉಪಾಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು, ಕೇಂದ್ರ ಸಮಿತಿ ಜಿಲ್ಲಾ ಉಪಾಧ್ಯಕ್ಷರು. ವಿಲ್ಸನ್ ಅವರೇ ನಮಸ್ಕಾರ. ವಿಲ್ಸನ್ ಅವರೇ ಹಲೋ, ನಮಸ್ತೆ. ನಮಸ್ತೆ ವಿಲ್ಸನ್ ಅವರೇ, ಈಗ ನಾಳೆಯ ಬಂದಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸ್ಬೋದಾ ಪ್ಲೀಸ್? ಖಂಡಿತ ಸರ್. ಹೇಳಿ ಸರ್, ನಮ್ಮ ಛಾಯಾಗ್ರಾಹಕರು ಎಲ್ಲಾ ಸಭೆ ಸಮಾರಂಭ ಕಷ್ಟಪಟ್ಟು ಸುಂದರ ಕ್ಷಣಗಳನ್ನ ಸೆರೆ ಹಿಡಿತಾರೆ. ಆದ್ರೆ ಎಷ್ಟು ಸಂಕಷ್ಟಗಳಲ್ಲಿದ್ರು ಕೂಡ ಅವರ ಒಂದು ತೋರ್ಪಡಿಸದೆ ಸುಂದರ ಕ್ಷಣಗಳನ್ನು ಸೆರೆ ಹಿಡಿದು ಅವರ ಸಂಕಷ್ಟಗಳನ್ನು ತೋರ್ಪಡಿಸಲು ಒಂದು ಯಾರು ಹೇಳುವವರು ಕೇಳುವವರು ಇರುವುದಿಲ್ಲ. ಆ ಕಾರಣದಿಂದ ಛಾಯಾಗ್ರಾಹಕರಿಗೆ ಆಗುವ ತೊಂದರೆಗಳಿಗೆ ಮತ್ತು ಇತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಆಗ್ಬೇಕು. ಸರ್ಕಾರದಿಂದ ಇದಕ್ಕೆ ಖಂಡಿತವಾಗಿ ಸ್ಪಂದನೆ ಆಗ್ಬೇಕು. ಅದರಲ್ಲಿ ಆ ನಿಟ್ಟಿನಲ್ಲಿ ಕೆಪಿಎ ಕರೆದ ಈ ಬಂದ್ಗೆ ಸೌತ್ ಕ್ಯಾನ್ರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಸಂಪೂರ್ಣ ಬೆಂಬಲವನ್ನ ಸೂಚಿಸ್ತಾ ಇದೆ, ಹಾಗೂ ನಾವೆಲ್ಲರೂ ಒಟ್ಟು ಸೇರಿ ಬೆಂಬಲವನ್ನ ನೀಡ್ತಾ ಇದ್ದೇವೆ. ಧನ್ಯವಾದ ವಿಲ್ಸನ್ ಅವರೇ, ಥ್ಯಾಂಕ್ ಯು. ನಮ್ಮ ಜೊತೆ ಇವತ್ತಿನಲ್ಲಿ ಮಾತನಾಡಿದ್ರೆ. ಈಗ ನಾನು ಶೆಟ್ಟಿಗಾರ್ ಅವರಲ್ಲಿ ಕೇಳೋದು, ನಾಳೆ ನಿಮ್ಮ ಬಂದ್ ಎಲ್ಲಿ, ಹೇಗೆ, ಏನು ಅಂತ? ನಾಳೆ ನಾವು ಉಡುಪಿ ಜಿಲ್ಲೆಯಲ್ಲಿ ಮಾಡುವಂಥದ್ದು. ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತ ಕುಂದಾಪುರ ವಲಯ, ಬ್ರಹ್ಮಾವರ ವಲಯ, ಕಾರ್ಕಳ ವಲಯ, ಉಡುಪಿ ವಲಯ, ಕಾಪು ವಲಯ, ಈ 5 ವಲಯಗಳು ಸೇರಿಕೊಂಡು ಕಾಪು ಮಾರಿಗುಡಿಯಿಂದ ನಾವು ಪ್ರೊಸೆಷನ್ ಹೊರಟು ಆನಂತರ ಕಿನ್ನಿಮುಲ್ಕಿ ಮಾರ್ಗವಾಗಿ ಗಾಂಧಿ ಟವರ್ನ ಹತ್ರ ನಾವು ಅಲ್ಲಿ ಒಂದು ಪ್ರತಿಭಟನೆ ಮಾಡುವಂಥದ್ದು, ಒಂದು 10 ನಿಮಿಷ 15 ನಿಮಿಷ. ಆನಂತರ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ವಲಯದ 5 ವಲಯಗಳ ಮನವಿ, ಅದರೊಂದಿಗೆ ಕೆಪಿಎ ಮನವಿ ಒಟ್ಟಿಗೆ ಇಟ್ಟುಕೊಂಡು ಮನವಿ ಕೊಡುವಂಥದ್ದು. ಓಕೆ. ಈಗ ಶೆಟ್ಟಿಗಾರ್ ಅವರು, ನಿಮ್ಮಲ್ಲೇ ಇನ್ನೊಂದು ಇದೆಯಲ್ಲ, ಅಮೆಚ್ಯೂರ್ ಫೋಟೋಗ್ರಾಫರ್ಸ್ ಅಂತ, ಅವರು ಬೆಂಬಲ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅಂದ್ರೆ ಕರ್ನಾಟಕ ಛಾಯಾಚಿತ್ರಗಾರ ಸಂಘ ಕೊಟ್ಟಂತ ಒಂದು ಬಂದಿಗೆ ಅವರು ನಮ್ಮೊಂದಿಗೆ ಇದ್ದಾರೆ, ಬರ್ತೇನೆ ಅಂತ ಹೇಳಿದ್ದಾರೆ. ನಾವು ಎಲ್ಲ ಸಿಕ್ಕಿದ್ದೇವೆ, ಅವರು ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ಪೂರ್ತಿ ಬೆಂಬಲ ಇದೆ. ಈಗ ಅಷ್ಟೋ ಸರ್, ಈಗ ನೀವು ಆವಾಗಿಂದ ಹೇಳ್ತಾ ಇದ್ರಿ ಲೈಟ್, ಎಕ್ಸ್ಪೋಜರ್, ಆಂಗಲ್, ಅದೊಂದು ಚೆನ್ನಾಗಿ ತೆಗಿಬೇಕು, ಭಾವಚಿತ್ರ ಅಂದ್ರೆ ಹೀಗಿರುತ್ತೆ ಅಂತ. ಸೊ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ, ಅದು ಹೇಗೆ ಅಂತ ಟೆಕ್ನಿಕಲಿ ನೀವು ಹೇಳ್ಬೋದು. ಕೆಪಿಯ ಪ್ರಮುಖ ಬೇಡಿಕೆಗಳಲ್ಲಿ ಫಸ್ಟ್ ನಾವು ತಗೊಂಡು ಹೋಗೋದೇ ಅದು. ಯಾಕಂದ್ರೆ ನಿಮ್ಮ ಗುರುತು ಪತ್ರ ಹೇಗಿರಬೇಕು. ಕರೆಕ್ಟ್. ನಿಮ್ಗೆ ಗೊತ್ತಿರ್ಬೋದು, ಒಂದು ವಿಶ್ವಕಂಡ ಒಂದು ಅತ್ಯಂತ ಹಿರಿಯ ಮತ್ತು ಒಂದು ಧಾರ್ಮಿಕ ಮುಖಂಡರು, ನಮ್ಮ ಧರ್ಮಸ್ಥಳ ಕ್ಷೇತ್ರದ ವೀರೇಂದ್ರ ಹೆಗ್ಗಡೆ ಅವರು ಎಷ್ಟು ಚೆನ್ನಾಗಿ ಒಬ್ಬ ನಿರ್ಜೀವ ಮೂರ್ತಿಯನ್ನೇ ಇಟ್ಕೊಂಡು ವಿವಿಧ ಆಂಗಲ್ಗಳಲ್ಲಿ ಮತ್ತು ವಿವಿಧ ಬೆಳಕಿನ ವಿನ್ಯಾಸ ಹರಿಸಿದಾಗ ಆ ಚಿತ್ರ ಹೇಗೆ ತೆರೆದುಕೊಳ್ತದೆ ಅಂತ ಹೇಳ್ಬಿಟ್ಟು ನೋಡಿ. ನಾವು ಮುಂದೆ ಒಂದೊಂದೇ ಸ್ಲೈಡ್ ಮುಂದಕ್ಕೆ ಹೋಗೋಣ. ಅವ್ರು ತೆಗೆದಂತ ಒಂದು ಫೋಟೋ ತೋರಿಸಿ ಅದು ಹೇಗೆ ಇದೆ ಅಂತ ನೋಡ್ಬೇಕು. ಓಕೆ, ನೋಡಿ, ಒಂದು ಚಿತ್ರ ಇಲ್ಲಿ ನೋಡ್ತಾ ಇದ್ದೀರಿ. ಇದಕ್ಕೆ ಬೆಳಕು ಎಲ್ಲಿಂದ ಬಿಟ್ಟಿದ್ದಾರೆ ಮತ್ತು ಕ್ಯಾಮರಾದ ಆಂಗಲ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಯಾಕಂದ್ರೆ ಮನುಷ್ಯ ಕೊಟ್ರೆ ಅಯ್ಯೋ ಮುಖ ಚಂದಾಗಿತ್ತು ಹಾಗೆ ಬಂತು ಅಂತೇಳಿ, ಇದಕ್ಕಂತ ನಿರ್ಜೀವ ಮೂರ್ತಿ ಅಲ್ವಾ. ಸೊ ಈ ಲೈಟ್ ಸ್ಟ್ರೈಟ್ ಆಂಗಲ್ ಅಲ್ಲಿ ಇದೆ, ಟಾಪ್ ಆಂಗಲ್ ಅಲ್ಲಿ ಲೈಟ್ ಬಿಟ್ಟಿದ್ದಾರೆ. ಕರೆಕ್ಟ್ ಆಯ್ತಾ? ಇನ್ನೊಂದು ಫೋಟೋ ತೋರಿಸಿ. ಇದೇ ಮಗು, ಇದೇ ಗೊಂಬೆ, ಈಗ ನೋಡಿ ಇದು ಈ ತರ ತೋರಿ, ಆಂಗಲ್ ಚೇಂಜ್ ಆಯ್ತು. ಕರೆಕ್ಟ್. ಭಾವನೆಗಳು ಚೇಂಜ್ ಆಯ್ತು. ಕರೆಕ್ಟ್. ನಿಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಯ್ತು. ಕರೆಕ್ಟ್. ಇದೇ ರೀತಿ 3ನೇ ಫೋಟೋವನ್ನು ತೋರಿಸಿ. ಎಸ್, ಹೋಗ್ಲಿ ಮುಂದೆ. ಒಂದು ಇನ್ನೊಮ್ಮೆ ಈ ಭಾವಭಂಗಿಗಳು ಇದ್ರ ಹಿಂದೆ ಇನ್ನೊಂದು ಫೋಟೋ ಬಿಟ್ರಿ, ಅದನ್ನು ತೋರಿಸಿಬಿಡಿ. ಈಗ ಏನಾಗ್ತದೆ ಅಂದ್ರೆ, ನಾನು ವಿಷಯ ನೇರವಾಗಿ ಹೇಳ್ತೇನೆ ನೋಡಿ. ಇದು ವೈಡ್ ಆಂಗಲ್ ನ ಎಫೆಕ್ಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ಫೋಕಲ್ ಲೆಂತ್, ನಮ್ಮ ಕಣ್ಣು ನಾರ್ಮಲ್ ಲೆನ್ಸ್ ಅನ್ನು ನೋಡ್ತದೆ. ಸೊ ನಾರ್ಮಲ್ ಆಗಿ ಕಾಣ್ಬೇಕಂದ್ರೆ ವಿ ಶುಡ್ ಯೂಸ್ 50 mm ಲೆನ್ಸ್, 50 mm ಲೆನ್ಸ್ ಅಂತ ಹೇಳ್ಬಿಟ್ಟು. ಈಗ ಫಸ್ಟ್ ಆಫ್ ಆಲ್ ಇಟ್ ಶುಡ್ ಬಿ ಸ್ಟ್ರೈಟ್ ಟು ದ ನೋಸ್. ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಸ್ಟ್ರೈಟ್ ಟು ದ ನೋಸ್. ಕರೆಕ್ಟ್ ಆಗಿ ನಮ್ಮ ಚಿತ್ರ ಬರಬೇಕಾದ್ರೆ ಮೂಗು, 2 ಕಿವಿ, ಕಣ್ಣು, ಇದು ಯಾವುದೇ ದೋಷಗಳಿಲ್ಲದಾಗೆ ಬರಬೇಕಂದ್ರೆ ಯು ಶುಡ್ ಯೂಸ್ ಎ ನಾರ್ಮಲ್ ಲೆನ್ಸ್ ಅಂತ ಹೇಳ್ಬಿಟ್ಟು. ಇದು ನಮ್ಮದೊಂದು ಥಿಯರಿ. ಆಯ್ತು, ನಾರ್ಮಲ್ ಲೆನ್ಸ್ ಹೇಗೆ ಯೂಸ್ ಮಾಡಬೇಕು?
ಕ್ಯಾಮರಾಗಳು ನೇರವಾಗಿ ಇರಬೇಕು. ಈಗ ನಿಮ್ಮ ಸ್ಟುಡಿಯೋದಲ್ಲಿ ನಾನು ನೇರವಾಗಿ ಕಾಣ್ತಾ ಇದ್ದೀನಿ, ಯಾಕಂದ್ರೆ ನೀವು ಇಟ್ಟ ಆಂಗಲ್ ನೇರವಾಗಿ ಪ್ರೇಕ್ಷಕರನ್ನು ನೋಡುವಾಗೆ ಉಂಟು. ಕರೆಕ್ಟ್. ದಿಸ್ ಇಸ್ ದ ಆಂಗಲ್. ಕರೆಕ್ಟ್. ನೋಡಿ, ಹೀಗಾದ ತಕ್ಷಣಕ್ಕೆ ಏನಾಯ್ತು, ನನ್ನ ತಲೆ ದೊಡ್ಡದಾಗ್ತದೆ, ಮುಖ ಚಿಕ್ಕದಾಗ್ತದೆ. ಕರೆಕ್ಟ್. ನಾನು ಹೀಗೆ ಮಾಡಿದಾಗ ಏನಾಗ್ತದೆ, ರಕ್ಕಸನ ಕಾಣ್ತದೆ. ಕರೆಕ್ಟ್. ಸೊ ಇಷ್ಟೇ ವಿಷಯಗಳು. ಈ ಆಂಗಲ್ಗಳ ಯಾವುದೇ ಒಂದು ಗೊತ್ತಿಲ್ಲದೆ ಚಿತ್ರಗಳನ್ನು ತೆಗಿತಾನೆ ಇದ್ದಾರೆ. ನೀವು ರೇಷನ್ ಕಾರ್ಡ್ ಅಲ್ಲಿ ಪಾಸ್ಪೋರ್ಟ್ ಅಲ್ಲ ಅದು ಬಿಡಿ ಸರ್, ಅದಂತ ಪಾಸ್ಪೋರ್ಟ್ ಆದ್ರೂ ಸ್ವಲ್ಪ ಆದ್ರೂ ಓಕೆ, ಬೇರೆಲ್ಲ ಕಳ್ಳಂತರನೇ. ಆಧಾರ್ ಕಾರ್ಡ್ ಅಲ್ಲಿ, ರೇಷನ್ ಕಾರ್ಡ್ ಅಲ್ಲಿ ಫೋಟೋ ನೋಡಿದ್ರೆ ನೀವು ಯಾಕೆ ಗುರುತು ಪತ್ರ ಅಂತ ಹೇಳೋದಕ್ಕೆ, ಅದಕ್ಕೆ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವು ಗೌರವ ಮತ್ತು ಇದು ಕೊಡ್ಬೇಕಂದ್ರೆ, ಅಷ್ಟು ಧಾರ್ಮಿಕದಲ್ಲಿ ಒತ್ತಡದಲ್ಲಿದ್ರು ಅವರೊಂದು ನಿರ್ಜೀವ ಮೂರ್ತಿಗೆ ಅವ್ರೇನು ಮಾಡದೆ ಬೆಳಕು ಮತ್ತು ಲೆನ್ಸಿನ ವಿಶೇಷತೆಗಳಿಂದ ಆ ಮೂರ್ತಿಗೆ ಜೀವ ತುಂಬಿದ್ದಾರೆ. ಹಾಗಿರ್ಬೇಕಾದ್ರೆ ನಮ್ಗೆ ಜೀವಂತ ಇರೋರನ್ನೇ ಜೀವ ಇಲ್ಲದಾಗ ಫೋಟೋ ತೆಗಿತಾ ಇರ್ಬೇಕಾದ್ರೆ ಸೊ ಇದನ್ನ ಖಂಡಿತ ಖಂಡಿಸ್ಬೇಕಲ್ವಾ? ರೈಟ್. ಓಕೆ. ಸೊ ಶೆಟ್ಟಿಗಾರ್ ಅವರೇ, ಈಗ ಇನ್ನೊಂದು 3 ನಿಮಿಷ ಬಾಕಿ ಇದೆ. ಘೋಷವಾಕ್ಯಗಳೆಲ್ಲವೂ ಕೂಡ ಚೆನ್ನಾಗಿದೆ. ಈಗ ನಿಮ್ಮ ಈ ಬೇಡಿಕೆಗಳೆಲ್ಲವೂ ಕೂಡ ಸಿಎಂ ಅವರಿಗೆ ಮುಟ್ಟಬಹುದಾ? ಮುಟ್ಬೇಕು. ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಅದು ಮುಟ್ಲೇಬೇಕು. ಮತ್ತೆ ನಿಮ್ಗೆ ಏನಾದ್ರು ಭರವಸೆ ಕೊಡಬೇಕು ಇಂಥ ದಿನಗಳ ಒಳಗೆ, ಅಥವಾ ಮುಂದಿನ ಹೆಜ್ಜೆ ಕಾರ್ಯಯೋಜನೆ ಏನಾದ್ರು ಅಷ್ಟೋ ಸರ್? ಇಲ್ಲ, ಈಗ ನೀವು ಹೇಳಿದಾಗೆ ಪ್ರಶ್ನೆ ಕರೆಕ್ಟು. ಈಗ ಇದನ್ನು ಸಿಎಂ ತನಕ ಮುಟ್ಟಿಸ್ತಾ ಇದ್ದೇವೆ. ನಾಳೆ ಇಲ್ಲಿ ಎಲ್ಲಾ ಸಂಘಗಳು, ಅಂದ್ರೆ ರಾಜ್ಯದ ಎಲ್ಲಾ ಛಾಯಾಗ್ರಹ ಸಂಘಗಳು ಅವರವರ ತಾಲೂಕು ಮತ್ತು ಜಿಲ್ಲಾ ವ್ಯಾಪ್ತಿಯಲ್ಲಿ ಮನವಿ ಪತ್ರವನ್ನು ಕೊಡ್ತಾರೆ. ಕರೆಕ್ಟ್. ಬಟ್ KPA ನಾಳೆ ಏನ್ ಮಾಡ್ತಾ ಇದೆ ಅಂದ್ರೆ, ಮಲ್ಲೇಶ್ವರನ ಫ್ರೀಡಮ್ ಪಾರ್ಕ್ನಿಂದ ಫ್ರೀಡಮ್ ಪಾರ್ಕ್ ವರೆಗೂ ನಾವು ಮೆರವಣಿಗೆಯಲ್ಲಿ ಹೋಗ್ತೇವೆ. ಓಕೆ. ಹೋಗಿ ಅಲ್ಲಿ ಸಿಎಂಗೆ ನಾವೇ, ಅಲ್ಲಿಯ ಪದಾಧಿಕಾರಿಗಳು ಅವರು ಸಿಎಂಗೆ ಕೊಡ್ತಾರೆ, ಮನವಿ ಪತ್ರ ಕೊಡ್ತಾರೆ. ನಾವು ಇಷ್ಟೇ ತಿಂಗಳಲ್ಲಿ ಇಷ್ಟೇ ದಿನದಲ್ಲಿ ಮಾಡಿ ಅಂತಿಲ್ಲ, ಬಟ್ ಇದೊಂದು ಪ್ರಥಮ ಪ್ರಯತ್ನ. ಸೊ ಇದನ್ನು ಅವ್ರು ನಿಜವಾಗ್ಲೂ ಸರ್ಕಾರ ಮುಂದೆ ಬಂದು ನಮ್ಮನ್ನು ಆಕ್ಚುಲಿ ಎನ್ಕರೇಜ್ ಮಾಡಬೇಕು. ಇದು ನಮ್ಮದು ವಿನಂತಿ. ಯಾಕಂದ್ರೆ ಪ್ರತಿನಿತ್ಯ ಅವರ ಫೋಟೋ, ಅವ್ರು ಕುತ್ಕೊಂಡ್ರು ಫೋಟೋ ಹಾಕ್ತೇವೆ, ನಿದ್ರೆ ಮಾಡಿದ್ರು ಫೋಟೋ ಹಾಕ್ತೇವೆ, ಅಲ್ಲ ಎಲ್ಲಾ ರೀತಿಯ ಫೋಟೋಗಳನ್ನು ನಾವು ಹಾಕ್ತೇವೆ. ಹಾಗಾಗಿ ವಿಜುವಲ್ ಮೀಡಿಯಾ ವಿಲ್ ಕ್ರಿಯೇಟ್ ಮೋರ್ ಇಂಪ್ಯಾಕ್ಟ್. ಹಾಗಾಗಿ ನಾಳೆ ಶೆಟ್ಟಿಗಾರ್ ಅವರೇ, ಬರೀ ಫೋಟೋಗ್ರಾಫರ್ ಸ್ನೇಹಿತರುಗಳು ಮಾತ್ರ ಈ ಬಂದಲ್ಲಿ ಇರ್ತಾರೆ, ವಿಡಿಯೋಗ್ರಾಫರ್ಸ್ ಇರೋದಿಲ್ಲ? ಇಲ್ಲ, ಒಟ್ಟಿಗೆ ಫೋಟೋ ವಿಡಿಯೋ ಎರಡು ಬರ್ತದೆ. ಛಾಯಾಗ್ರಹಣವೇ ಬಂದ್. ನಾಳೆ ಫುಲ್ ಬಂದೆ. ನಾಳೆ ನೀವು ವಿಡಿಯೋ ಯಾರಿಗೂ ಕರಿಬೇಡಿ, ನಮ್ ಚಾನಲ್ ಬಂದ. ಇಲ್ಲ, ಬಂದ್ ಮಾಡ್ಬೇಕು. ಓಕೆ, ರೈಟ್. ಇನ್ ಕೊನೆದಾಗಿ ಏನಾದ್ರು ಹೇಳೋದಕ್ಕೆ ಬಯಸ್ತಾರೆ? ನಿಮ್ಗೊಂದು ನಿಮಿಷ ಪ್ಲೀಸ್. ಅಂದ್ರೆ ನಾನು ನಮ್ಮ SKPA ಅಂತ ಒಂದು ಸಂಘಟನೆ, 3,500 ಜನ ಇರುವಂತ ಸಂಘಟನೆ, ನಮ್ಮಲ್ಲಿ ಕೂಡ ಕೂಗು ಉಂಟು. ಅಂದ್ರೆ ಯಾವುದೇ ಒಂದು ಸಂಘದಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ಜನರು ಸದಸ್ಯರು ಹೇಳ್ತಾರೆ. ನಮ್ಮಲ್ಲಿ ಅಂದ್ರೆ ಸಕ್ರಿಯರಾಗಿ ಯಾರು ಸದಸ್ಯರು ಇರ್ತಾರೆ ಅವರಿಗೆ ನಮ್ದು ಯಾವತ್ತೂ ಸಂಘದ ಸಪೋರ್ಟ್ ಇದೆ. ಕೇವಲ ID ಕಾರ್ಡಿಗೆ ಬರುವಂತಹದ್ದು, ID ಕಾರ್ಡ್ ಹಿಡ್ಕೊಂಡು ವರ್ಷಕ್ಕೊಮ್ಮೆ ಬರುವಂತದ್ದು, ಅವರಿಗೆ ನಮ್ಗೆ ಟಚ್ ಅಲ್ಲಿ ಇರುವುದಿಲ್ಲ. ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದಾಗ ನಮ್ಗೆ ಸಹಕರಿಸಲಿಕ್ಕೆ ಆಗುದಿಲ್ಲ. ಏಕೆಂತೇಳಿ ನಾವು ಟಚ್ ಅಲ್ಲಿ ಇರುವುದಿಲ್ಲ. ಅವರು ನಮ್ಗೆ ಮನವಿಗಳು ಬರ್ತವೆ, ಅವರಿಗೆ ಆದ ಮನವಿಗಳು ಬರ್ತವೆ, ಅವರಿಗೆ ತಕ್ಕಂತ ಏನು ಕೊಡ್ಲಿಕ್ಕೆ ಇದೆ ಸಂಘದಿಂದ ನಾವು ಕೊಡ್ತೇವೆ. ಎಲ್ಲ ಸದಸ್ಯರು ಸಕ್ರಿಯರಾಗಿರ್ಬೇಕು. ಏಕೆಂತ ಹೇಳಿದ್ರೆ ನಾನೇ ಅದೇ ಉದಾಹರಣೆ. ನಮ್ಮ SKPA ಅಲ್ಲಿ ನನಗೆ ಒಂದ್ಸಲ ಪ್ರಾಬ್ಲಮ್ ಆದಾಗ, ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ ನನಗೆ 2.5 ಲಕ್ಷ ಬಿಲ್ ಆದಾಗ SKPA ಕೊಟ್ಟಿರುವಂತದ್ದು ಹಣ 1,80,000 SKPA ಕೊಟ್ಟಿದೆ. ನನಗೆ ನಿಜವಾಗಿ ಆರ್ಥಿಕ ಸಂಕಷ್ಟದಲ್ಲಿದ್ದೆ ನಾನು. ಅಂದ್ರೆ ಸಂಘದಲ್ಲಿ ಪ್ರತಿಯೊಬ್ಬರು ಸಕ್ರಿಯರಾಗಿದ್ರೆ ಅವರಿಗೆ ನಮ್ಗೆ SKPA ಯಾವತ್ತೂ ಬಿಟ್ಟು ಹಾಕುದಿಲ್ಲ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಅಷ್ಟು ಸರ್ ನೀವೇನು? ಇಲ್ಲ, ಇದಕ್ಕೆ ಪೂರಕವಾಗಿ ನಾನು ಹೇಳಿಬಿಡ್ತೇನೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ರಾಜ್ಯದಲ್ಲಿ ನಾವು DG ಇಮೇಜ್ ಅಂತ ನಡೆಸ್ತಾ ಇದ್ದೇವೆ KPA ಅವರು. ಸೊ DG ಇಮೇಜ್ ನಾಳೆ ಜುಲೈ 15, 16, 17 ಬೆಂಗಳೂರಲ್ಲಿ ಆಗ್ತದೆ. ಸರಿ, ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಅಂತ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಅಲ್ಲಿ ನಡೆದಂತಹ ವಸ್ತು ಪ್ರದರ್ಶನದಲ್ಲಿ ಬಂದಂತಹ ಆರ್ಥಿಕ ಲಾಭ, ಅದನ್ನ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ನಾವು ಕಲ್ಯಾಣ ಟ್ರಸ್ಟ್ ಅಂತ ಮಾಡಿದ್ದೇವೆ. ಅದರಲ್ಲಿ ಈಗ 3 ವರ್ಷದಿಂದ ಸುಮಾರು 35 ಲಕ್ಷ ರೂಪಾಯಿ ಒಟ್ಟಾಗಿದೆ. ಅದರಿಂದ ಬಂದಂತಹ ಬಡ್ಡಿಯ ಏನು ಲಾಭ ಇದೆ ಅದನ್ನು ನಾವು ಈಕ್ವಲ್ ಆಗಿ ಸಂತ್ರಸ್ತರಿಗೆ ಹಂಚ್ತಾ ಇದ್ದೇವೆ. ಸೊ ಇದು ಯಾರು ಮಾಡಬೇಕು? ನಾನು ಇದನ್ನ ವಿಷಯ ಕೇಳೋದು, ಒಬ್ಬ ನಾಗರಿಕ. ನಾನು ಹೇಳ್ತಾ ಇರೋದಂದ್ರೆ, ಏನಾದ್ರೂ ಒಬ್ಬ ರಸ್ತೆಯಲ್ಲಿ ಏನೋ ಹೆಚ್ಚು ಕಡಿಮೆ ಅಂದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಇಷ್ಟು ಅಂತ ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಫೋಟೋಗ್ರಾಫರ್ನ ಯಾರು ಕೇಳೋರಿಲ್ಲ ಸ್ವಾಮಿ. ಫೋಟೋಗ್ರಾಫರ್ ಒಬ್ಬ ಮನುಷ್ಯ ಅಲ್ವಾ, ಅವನು ವೃತ್ತಿಪರನಾಗಿ ಹೋಗಿ ಏನೋ ಮಾಡಿರ್ತಾನೆ. ಇದನ್ನ ಸರ್ಕಾರ ಎಚ್ಚೆತ್ಕೊಳ್ಬೇಕು. ನಮ್ದು 7ನೇ ಬೇಡಿಕೆ ಅದೇ ಆಗಿತ್ತು. ನಾವು ಅದನ್ನ ಕೇಳ್ತಾ ಇದ್ದೇವೆ. ಏನ್ ಕೇಳ್ತಾ ಇದ್ದೇವೆ ಅಂದ್ರೆ, ಒಂದು ನಿಧಿ ಸ್ಥಾಪನೆ ಮಾಡಿ, ಕಲ್ಯಾಣ ನಿಧಿ ಸ್ಥಾಪನೆ ಮಾಡಿ. ಈಗ ಸರ್ಕಾರ ಮಾಡುವಂತ ಕೆಲಸವನ್ನು ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಈಗ 3 ವರ್ಷದ ಹಿಂದೆಯೇ ಸ್ಥಾಪನೆ ಮಾಡಿ ಆಗಿದೆ. ನಾವು ಈ ಬಾರಿ ಮೊನ್ನೆ ಏಪ್ರಿಲ್ ನಲ್ಲಿ 1,80,000 ರೂಪಾಯಿ ವರ್ತ್
ಹಣವನ್ನು ಅವರಿಗೆ ಹಸ್ತಾಂತರ ಮಾಡಿದ್ದೇವೆ. ಯಾರು ಮಡಿಕೇರಿಯಲ್ಲಿ ಒಂದು ಫೋಟೋ ಸ್ಟುಡಿಯೋ ರಾತ್ರಿ ಸುಟ್ಟೋಯ್ತು, ರಾತ್ರಿ ನಮ್ಮ ಪದಾಧಿಕಾರಿಗಳು ಅಲ್ಲಿ ಹೋಗಿ ಅವ್ನಿಗೆ ಏನು ಬೇಕೋ ಹೆಲ್ಪ್ ಮಾಡಿ ಮರುದಿವಸ ಬೆಳಿಗ್ಗೆ 20,000 ರೂಪಾಯಿ ಅವ್ನು ಕೈ ಕೊಟ್ಟಿದ್ದಾರೆ. ಅದರಿಂದ ನಾವು ಏನು ಆಯ್ತು ಅಂತ ಹೇಳ್ತಾ ಇಲ್ಲ, ಬಟ್ ಆ ಕ್ಷಣಕ್ಕೆ ಕೊಡುವ ನೆರವು ಇದೆಯಲ್ಲ ಅದು ನಿಜವಾಗಿಯೂ ಅವನಿಗೆ ನೆಮ್ಮದಿ ಕೊಡ್ತದೆ. ಅಂತ ಕೆಲಸವನ್ನ KPA ಮಾಡ್ತಾ ಇದೆ. ಇಂಥ KPA ಮಾಡೋ ಕೆಲಸವನ್ನು ಸರ್ಕಾರ ಇದಕ್ಕೆ ಮುಂದೆ ಬಂದ್ರೆ ಎಷ್ಟು ಚೆನ್ನಾಗಾಗ್ಬೋದಲ್ವಾ? ಖಂಡಿತ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ಅಲ್ವಾ? ಥ್ಯಾಂಕ್ ಯು. ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಫೋಟೋಗ್ರಾಫರ್ಸ್ಗಳಿಗೆ ಒಂದು ಸ್ಪೆಷಲ್ ಒಂದು ಏನಂತಂದರೆ ತುಂಬ ಥ್ಯಾಂಕ್ಸ್. ಐ ಟೇಕ್ ದಿಸ್ ಅಪಾರ್ಚುನಿಟಿ ಥ್ಯಾಂಕ್ ಯು ಆಲ್. ಯಾಕೆಂತಂದರೆ ನೀವೆಲ್ಲ ನಮ್ಮ ಒಕೇಶನ್ಸ್ಗಳನ್ನು ಬಂದು ತುಂಬ ಲವಲವಿಕೆಯಿಂದ ಇರುವಂಥ ಛಾಯಾಚಿತ್ರಗಳನ್ನು ತೆಗೆದುಕೊಟ್ಟು ಜೀವನ ಪರ್ಯಂತ ನಮಗೆ ಆ ಮೂಮೆಂಟ್ಸ್ಗಳನ್ನು ಚೆರಿಷ್ ಮಾಡೋದಕ್ಕೆ ನೀವು ಒಂದು ಅವಕಾಶ ಕೊಡಿ. ಸೊ ಐ ಟೇಕ್ ದಿಸ್ ಅಪಾರ್ಚುನಿಟಿ ಟು ಥ್ಯಾಂಕ್ ಯು. ಸರ್ಕಾರ ಬೇಡಿಕೆ ಈಡೇರಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಂತೂ ನಿಮ್ಮ ಕೂಗನ್ನು ಒಂದು ಮಾಧ್ಯಮವಾಗಿ ನಾವು ಕೇಳುವಂಥ ಪ್ರಯತ್ನ ಮಾಡಿದ್ದೇವೆ. ಆಸ್ಟ್ರೋ ಮೋಹನ್ ಸರ್ ಅವರಿಗೆ ಮತ್ತು ಶ್ರೀಧರ್ ಶೆಟ್ಟಿಗಾರ್ ಅವರಿಗೆ ಈ ಹೊತ್ತಿನಲ್ಲಿ ಬಂದು ನಮ್ಮ ಜೊತೆ ಮಾತನಾಡೋದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಪ್ರತಿಭಟನೆಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಸರ್ಕಾರದ ಮುಂದೆ ಈ ನಮ್ಮ ಸ್ನೇಹಿತರು ಇಷ್ಟೊಂದೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಒಂದೇ ಮಾತು, ಸಮಪಾಲು ಸಮಬಾಳು. ಇಷ್ಟೇ ಈ ಹೊತ್ತಿನ ವಿಶೇಷ. ನಿಮ್ಮ ಮುಂದಿನ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಸ್ಪಂದನ. ನಮಸ್ಕಾರ.